ಕಾರ್ಯಕ್ರಮವನ್ನು ಸಂಪ್ರದಾಯದಂತೆ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮದ ಪ್ರಾರಂಭ. ಪ್ರಾರ್ಥನಾ ಕಾರ್ಯಕ್ರಮವನ್ನು ನಿರ್ವಹಿಸುತ್ತಾರೆ ಕುಮಾರಿ ನಿರಾಲಿ ದೇವರಾಜ್ ಅಂಗಡಿಪದವು. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ವಕ್ರತುಂಡ ಮಹಾಕಾಯ ಕೋಟಿಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಪ್ರಾರ್ಥನಾ ಕಾರ್ಯಕ್ರಮವನ್ನು ನಿರ್ವಹಿಸಿದ ಕುಮಾರಿ ನಿರಾಲಿ ದೇವರಾಜ ಅಂಗಡಿಪದವರಿಗೆ ಧನ್ಯವಾದಗಳು. ತುಳುನಾಡಿನ ಸಂಪ್ರದಾಯದಂತೆ ಆಷಾಢ ಮಾಸಕ್ಕೆ ವಿಶೇಷವಾದಂಥ ಮಹತ್ವ ಇದೆ. ಅನೇಕ ವರ್ಷಗಳಿಂದ ಬೇರೆ ಬೇರೆ ಕಡೆಗಳಲ್ಲಿ ಇಂಥ ಆಚರಣೆಯ ಕೂಟವನ್ನು ನಾವು ನೋಡಿದ್ದೇವೆ. ಆದರೆ ಪ್ರಸ್ತುತ ಹೊಸಂಗಡಿ ಪ್ರದೇಶದಲ್ಲಿ ಪ್ರಪ್ರಥಮ ಬಾರಿಗೆ ಚಕ್ರವರ್ತಿ ಸಂಸ್ಥೆಯ ಆಶ್ರಯದಲ್ಲಿ ನಡೆಯುತ್ತಿರುವಂಥ ಈ ಆಷಾಢ ಕೂಟದ ಈ ಒಂದು ಸಮಾರಂಭಕ್ಕೆ ಆಗಮಿಸಿರುವಂಥ ಎಲ್ಲ ಅತಿಥಿ ಅಭ್ಯಾಗತರನ್ನ ಸ್ವಾಗತಿಸುವ ಮೂಲಕ ಈ ಎಲ್ಲ ಬಂಧುಗಳನ್ನು ಸ್ವಾಗತಿಸಲಿದ್ದಾರೆ. ಸಮಿತಿಯ ಈ ಚಕ್ರವರ್ತಿ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಶ್ರೀ ಶಿವಪ್ರಸಾದ್ ಕಲ್ಪಾಡಿ. ಮಹಾಗಣಪತಿಗೆ ವಂದಿಸುತ್ತಾ ಇಲ್ಲಿರುವ ಎಲ್ಲ ಶಕ್ತಿಗಳನ್ನು ಹೊಂದಿಸುತ್ತಾ ತಾಯಿ ಭಗವತಿ ಮಾತೆಯನ್ನು ಹೊಂದಿಸುತ್ತಾ ವೇದಿಕೆಯಲ್ಲಿರುವ ಎಲ್ಲ ಅತಿಥಿಗಳೇ, ನಮ್ಮ ಸಂಸ್ಥೆ 46 ಕಳೆದು 47ನೇ ವರ್ಷದ ಸುಸಂದರ್ಭದಲ್ಲಿದ್ದೇವೆ. ಕೆಲವೇ ವರ್ಷಗಳಲ್ಲಿ 50ನೇ ವರ್ಷ ಕೂಡ ನಾವು ಆಚರಿಸಲಿಕ್ಕಿದ್ದೇವೆ. ನಾವು ಯಾವ ಕಾರ್ಯಕ್ರಮ ಮಾಡುವುದಿದ್ದರೆ ನಮಗೆ ಮೊದಲಿಗೆ ದೇವರ ಒಂದು ಆಶೀರ್ವಾದ ಖಂಡಿತವಾಗಿ ಸಿಗ್ತದೆ. ಯಾಕಂತೇಳಿದರೆ ನಾವು ಕಳೆದ 2 ವರ್ಷ ಮೊದಲು ನಮ್ಮ ಸಂಸ್ಥೆ ಕಟ್ಟಡ ನಿರ್ಮಾಣವಾಗುವಾಗ ಅದರ ನಮಗೆ ಅನುಭವ ಸಿಕ್ಕಿದೆ. ಯಾಕಂತೇಳಿದರೆ ನಾವು 3 ವರ್ಷದಲ್ಲಿ ಆದರೂ ನಮ್ಮ ಸಂಸ್ಥೆ ಕಟ್ಟಡ ಆಗಬೇಕು ಅಂತೇಳಿ ನಾವು ಅವತ್ತು ಶಿಲಾನ್ಯಾಸ ಮಾಡುವಾಗ ಒಂದು ತೀರ್ಮಾನ ಮಾಡಿದೆವು. ದೇವರ ಆಶೀರ್ವಾದ ಮತ್ತು ಇಲ್ಲಿರುವ ಎಲ್ಲ ಜನತೆಯ ಆಶೀರ್ವಾದ ಸಿಕ್ಕಿದ ಕಾರಣ 1 ವರ್ಷದೊಳಗೆ ನಾವು ಆ ಕಟ್ಟಡವನ್ನು ಮಾಡಿದ್ದೇವೆ. ಇನ್ನು ಮುಂದೆ ಕೂಡ ನಾವು ನಿಮ್ಮೆಲ್ಲರ ಪ್ರೋತ್ಸಾಹ ಇದ್ದರೆ ಇನ್ನೂ ನಾವು ಇದಕ್ಕಿಂತಲೂ ಒಳ್ಳೆಯ ಕಾರ್ಯಕ್ರಮ ಮಾಡುತ್ತೇವೆ ಅಂತೇಳಿ ಬಯಸ್ತೇನೆ. ಅದೇ ರೀತಿಯಲ್ಲಿ ನಮ್ಮ ಸಂಸ್ಥೆಯ ಸದಸ್ಯರು, ಯಾಕಂತೇಳಿದರೆ ನಾವು ಜವಾಬ್ದಾರಿ ಇದ್ದರೂ ಕೂಡ ಅವರು ನಮಗೆ ಬೆನ್ನೆಲುಬು ಬಯಸಿ ನಿಲ್ತಾರೆ. ಯಾಕಂತೇಳಿದರೆ ನೀವು ಮಾಡಿ, ನಾವಿದ್ದೇವೆ ಅಂತೇಳಿ ನಮಗೊಂದು ಧೈರ್ಯ ಕೊಡ್ತಾರೆ. ಅದುವೇ ನಮ್ಮ ಈ ಸಂಸ್ಥೆಗೆ ದೊಡ್ಡ ಒಂದು ಬೆಳವಣಿಗೆಗೆ ಕಾರಣ. ಯಾಕಂತೇಳಿದ್ರೆ ಈ ಒಂದು ಕಾರ್ಯಕ್ರಮ ನಾವು ಮಾಡುವ ಇದರಲ್ಲಿ ಇರಲಿಲ್ಲ. ಯಾಕಂತೇಳಿದರೆ ಒಂದು 10 ದಿವಸದಲ್ಲಿ ಆದ ಒಂದು ಕಾರ್ಯಕ್ರಮ. ಯಾಕಂತೇಳಿದರೆ ಈಗ ನಾವು ಮಾತಾಡಿದ ಮಾತ್ರ ಇಂಥ ಒಂದು ಕಾರ್ಯಕ್ರಮ ನಾವು ಇಲ್ಲಿ ಮಾಡಿದರೆ ಆಗ್ಬೋದಾ ಅಂತೇಳಿ, ಅದು ನಮ್ಮ ಇಲ್ಲಿಯವರೆಲ್ಲ ಸದಸ್ಯರು, ಅಯ್ಯಪ್ಪ ಕ್ಷೇತ್ರವರಲ್ಲಿ, ರಕ್ತೇಶ್ವರವರಲ್ಲಿ, ಆಚೆ ಪ್ರೇರಣೆಯವರಲ್ಲಿ ಎಲ್ಲ ಇವರನ್ನ ಎಲ್ಲರೂ ಸೇರಿಕೊಂಡು ನೀವು ಈ ವರ್ಷದಿಂದಲೇ ಇದನ್ನು ಮಾಡಿ, ನಿಮ್ಮಿಂದ ನಾವಿದ್ದೇವೆ ಅಂತೇಳಿ ನಮಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅವರಿಗೆ ನಮ್ಮ ಕ್ಲಬ್ಬಿನ ಪರವಾಗಿ ಎಲ್ಲರ ಪರವಾಗಿ ನಾನು ಕೃತಜ್ಞತೆಯನ್ನು ಕೊಡ್ತಾ ಇದ್ದೇನೆ ಅವರಿಗೆ. ಅದೇ ರೀತಿಯಲ್ಲಿ ಇವತ್ತೊಂದು ಈ ಸಭಾ ಕಾರ್ಯಕ್ರಮಕ್ಕೆ ಆಗಮಿಸಿ ಇವತ್ತಿನ ಅಧ್ಯಕ್ಷತೆಯನ್ನು ವಹಿಸಿರುವ ಸುರೇಶ್ ಗಾಂಜಲ್ ಅವರನ್ನು ಆರ್ಥಿಕವಾಗಿ ಸಂಸ್ಥೆಯ ಪರವಾಗಿ ಎಲ್ಲರ ಪರವಾಗಿ ಸ್ವಾಗತಿಸಿದ್ದೇನೆ. ಚಕ್ರವರ್ತಿ ಸಂಸ್ಥೆಯ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಮತ್ತು ಇವತ್ತಿನ ಸಮಾರಂಭದ ಅಧ್ಯಕ್ಷರಾಗಿರುವಂತಹ ಶ್ರೀ ಸುರೇಶ್ ಗಾಣಿಂಜಲ್ ಅವರಿಗೆ ಶ್ರೀ ಮನೋಜ್ ಅಂಗಡಿಪದವು ಅವರು ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಇವತ್ತಿನ ಈ ಆಷಾಢ ಮಾಸದ ವಿಷಯವನ್ನು ಅರಿತುಕೊಳ್ಳಲು ನಮ್ಮ ಈ ಸಭೆಗೆ ಆಗಮಿಸಿದ್ದಾರೆ ಪುಂಡರೀಕಾಕ್ಷ ಯೋಗಾಚಾರ್ಯ ಬೆಳ್ಳೂರು. ಇವರನ್ನು ಎಲ್ಲರ ಪರವಾಗಿ ಸ್ವಾಗತಿಸಿದ್ದೇನೆ. ನಾಡಿನಾದ್ಯಂತ ಧಾರ್ಮಿಕವಾಗಿ, ಸಾಮಾಜಿಕವಾಗಿ ಮತ್ತು ಯೋಗಗಳ ಮೂಲಕ ಎಲ್ಲರ ಮನೆ ಮಾತಾಗಿರುವಂತಹ ಶ್ರೀಯುತ
ಪುಂಡರೀಕಾಕ್ಷ ಯೋಗಾಚಾರ್ಯ ಬೆಳ್ಳೂರು ಅವರನ್ನು ಈ ಸಮಾರಂಭಕ್ಕೆ ಸ್ವಾಗತಿಸುವುದರ ಜೊತೆಗೆ ಅವರಿಗೆ ಶ್ರೀ ಅಶೋಕ್ ಅಂಗಡಿ ಪದವು ಅವರು ಶಾಲು ಹೊದಿಸಿ ಗೌರವಿಸಬೇಕಾಗಿ ವಿನಂತಿ. ಮತ್ತವರ ಅತಿಥಿ ಅವರು ಈಗ ಬಂದು ಹೋಗಿದ್ದಾರೆ. ನಮ್ಮ ಕಡೀಲ ಕ್ಷೇತ್ರದ ಭರಣ ಸಮಿತಿ ಅಧ್ಯಕ್ಷರಾದ ವಿಶ್ವನಾಥ ಕುದೂರ್ ಅವರನ್ನು ಕೂಡ ಅವರ ಅನುಪಸ್ಥಿತಿಯಲ್ಲಿ ಅವರನ್ನು ಕೂಡ ಈ ಸಭೆಗೆ ಸ್ವಾಗತಿಸಿದ್ದೇನೆ. ಅದೇ ರೀತಿಯಲ್ಲಿ ನಮ್ಮ ಕ್ಷೇತ್ರದ ಗೌರವಾಧ್ಯಕ್ಷರಾದ ಕಣಿಲ ಭಗವತಿ ಕ್ಷೇತ್ರ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾದ ನಮ್ಮ ಆತ್ಮೀಯರಾದ ಪದ್ಮನಾಭ ಕಡಪರವರನ್ನು ಈ ಸಭೆಗೆ ಸ್ವಾಗತಿಸಿದ್ದೇನೆ. ಕ್ಷೇತ್ರದ ಗೌರವಾಧ್ಯಕ್ಷರು ಕನಿಲ ಕ್ಷೇತ್ರದ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರು ಆಗಿರುವ ಶ್ರೀಯುತ ಪದ್ಮನಾಭ ಕಡಪರ ಅವರಿಗೆ ಶ್ರೀ ಹರೀಶ್ ಶಕ್ತಿನಗರ ಅವರು ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ವಿನಂತಿ. ಅದೇ ರೀತಿಯಲ್ಲಿ ನಮ್ಮ ಇನ್ನೋರ ಅತಿಥಿಯಾದ ಕ್ಷೇತ್ರದ ಅಧ್ಯಕ್ಷರಾದ ನವೀನ್ ರಾಜ್ ಕೆಜೆ ಅವರನ್ನು ಕೂಡ ಈ ಸಭೆಗೆ ಆರ್ಥಿಕವಾಗಿ ಸ್ವಾಗತಿಸಿದ್ದೇನೆ. ಅಯ್ಯಪ್ಪ ಕ್ಷೇತ್ರದ ಅಧ್ಯಕ್ಷರಾಗಿರುವಂಥ ನ್ಯಾಯವಾದಿ ನವೀನ್ ರಾಜ್ ಕೆಜೆ ಅವರನ್ನು ಶ್ರೀ ಸಾಯಿ ಕಿರಣ್ ಅವರು ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ವಿನಂತಿ. ಅದೇ ರೀತಿಯಲ್ಲಿ ನಮ್ಮ ಆತ್ಮೀಯರಾದ ಆದಿಕ್ಷೇತ್ರದ ಕಾರ್ಯಾಧ್ಯಕ್ಷರಾದ ಪದ್ಮನಾಭ ಬಾಡೂರು ಅವರನ್ನು ಕೂಡ ಈ ಸಭೆಗೆ ಆರ್ಥಿಕವಾಗಿ ಸ್ವಾಗತಿಸಿದ್ದೇನೆ. ಆದಿಕ್ಷೇತ್ರ ಶ್ರೀ ರಕ್ತೇಶ್ವರಿ ದೇವಸ್ಥಾನದ ಪ್ರಧಾನ ಮುಖ್ಯಸ್ಥರಾದಂಥ ಶ್ರೀ ಪದ್ಮನಾಭ ಬಾಡೂರು ಅವರಿಗೆ ಶ್ರೀಯುತ ಹರೀಶ್ ಮಜಾಲ್ ಅವರು ಶಾಲು ಹೊದಿಸಿ ಗೌರವಿಸಬೇಕಾಗಿ ವಿನಂತಿ. ಅದೇ ರೀತಿಯಲ್ಲಿ ಇನ್ನೋರ್ವರಾದ ಅತಿಥಿಯಾದ ನಮ್ಮ ಗಣೇಶೋತ್ಸವದ ಈ ಸಲದ ಅಧ್ಯಕ್ಷರಾದ ಯಾದವ ಬಡಾಜೆ ಅವರನ್ನು ಕೂಡ ಈ ಸಭೆಗೆ ಆರ್ಥಿಕವಾಗಿ ಸ್ವಾಗತಿಸಿದ್ದೇನೆ. ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ಮಂಜೇಶ್ವರ ಇದರ ಅಧ್ಯಕ್ಷತೆ ವಹಿಸಿರುವಂಥ ಈ ಬಾರಿ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಯಾದವ್ ಬಡಾಜೆ ಅವರಿಗೆ ಶ್ರೀಯುತ ಪ್ರದೀಪ್ ಶ್ರೀರಾಮ್ ಅವರಿಂದ ಶಾಲು ಹೊದಿಸಿ ಗೌರವಾರ್ಪಣೆ. ಪ್ರದೀಪ್ ಶ್ರೀರಾಮ್
ಅದೇ ರೀತಿಯಲ್ಲಿ ಇನ್ನೋರ ಅತಿಥಿಯಾದ ನಮ್ಮ ಕೃಷ್ಣಾಜಿ ಮಂಜೇಶ್ವರ ಇವರನ್ನು ಕೂಡ ಈ ಸಭೆಗೆ ಆರ್ಥಿಕವಾಗಿ ಸ್ವಾಗತಿಸಿದ್ದೇನೆ. ಶಾರದಾ ಆರ್ಟ್ಸ್ ತಂಡದ ಮೂಲಕ ನಾಡಿನ ಅತ್ಯಂತ ಸಂದೇಶಭರಿತವಾದಂತಹ ನಾಟಕವನ್ನು ನೀಡುವ ಮೂಲಕ ಮಾತ್ರವಲ್ಲ, ನಮ್ಮ ಕ್ಷೇತ್ರದ ಗೌರವ ಸದಸ್ಯರು ಆಗಿರುವಂತಹ ಶ್ರೀಯುತ ಕೃಷ್ಣಾಜಿ ಮಂಜೇಶ್ವರ ಅವರಿಗೆ ಸಂಸ್ಥೆಯ ಸದಸ್ಯರಾದ ಶ್ರೀ ಸುರೇಂದ್ರ ಪೆಲ್ಪಾಡಿ ಅವರಿಂದ ಶಾಲು ಹೊದಿಸಿ ಗೌರವ ಅರ್ಪಣೆ. ಇನ್ನೋರ ಅತಿಥಿಯಾಗಿ ಆಗಮಿಸಿದಂಥ ನಮ್ಮ ಕಾಳಿಕಾ ಪರಮೇಶ್ವರ ಕ್ಷೇತ್ರದ ಅಧ್ಯಕ್ಷರಾದ ಶ್ರೀಮತಿ ಪ್ರಿಯಾ ನಾಗರಾಜ್ ಇವರನ್ನು ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸಿದ್ದೇನೆ. ಈ ಕಾರ್ಯಕ್ರಮಕ್ಕೆ ಕಾಳಿಕಾ ಪರಮೇಶ್ವರಿ ದೇವಸ್ಥಾನದ ಮಾತೃ ಸಮಿತಿಯ ಸಂಪೂರ್ಣ ಬೆಂಬಲ ನಮ್ಮ ಜೊತೆಗಿದ್ದಾರೆ. ಅವರು ಅದಕ್ಕಾಗಿ ಆ ಕ್ಷೇತ್ರ ಸಮಿತಿಯ ಮಾತೃ ಸಮಿತಿ ಅಧ್ಯಕ್ಷೆ ಶ್ರೀಮತಿ ಪ್ರಿಯಾ ನಾಗರಾಜ್ ಅವರು ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಅವರಿಗೆ ಶ್ರೀಮತಿ ದಿವ್ಯಾ ಲೋಕೇಶ್ ಅವರು ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ವಿನಂತಿ. ಅದೇ ರೀತಿಯಲ್ಲಿ ನಮ್ಮ ಸಂಸ್ಥೆಯ ಗೌರವ ಮಾರ್ಗದರ್ಶಕರಾದ ಅನಿಲ್ ರಾಜ್ ಅಂಗಡಿಪದ ಅವರನ್ನು ಕೂಡ ಸಭೆಗೆ ಸ್ವಾಗತಿಸಿದ್ದೇನೆ. ಸಂಸ್ಥೆಯ ಗೌರವ ಮಾರ್ಗದರ್ಶಕರು ಶ್ರೀ ಅನಿಲ್ ಅಂಗಡಿಪದ ಅವರಿಗೆ ರವಿ ಬಸಂಗಡಿ ಅವರಿಂದ ಶಾಲು ಹೊದಿಸಿ ಗೌರವ ಅರ್ಪಣೆ. ಅದೇ ರೀತಿಯಲ್ಲಿ ಈ ಸಭಾ ಕಾರ್ಯಕ್ರಮಕ್ಕೆ ಇಲ್ಲಿಗೆ ಬಂದಂಥ ಎಲ್ಲರನ್ನೂ ಈ ಸಭೆಗೆ ಆರ್ಥಿಕವಾಗಿ ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿಯಲ್ಲಿ ನಮ್ಮ ಇನ್ನೋರ ಗೌರವ ಮಾರ್ಗದರ್ಶಕರಿದ್ದಾರೆ, ನಮ್ಮ ಯಾವ ಕಾರ್ಯಕ್ರಮಕ್ಕಿದ್ದಾರೆ ಇದ್ರೂ ಸಹ ಅವರು ನಮ್ಮ ಬೆನ್ನೆಲುಬಾಗಿ ನಿಲ್ತಾರೆ. ನಮ್ಮ ಹರಿಶೆಟ್ಟಿ ಮಾಡ ಅವರನ್ನು ಕೂಡ ಈ ಸಭೆಗೆ ಸ್ವಾಗತಿಸಿದ್ದೇನೆ. ಅದೇ ರೀತಿಯಲ್ಲಿ ಗಂಗಾಧರ್ ದುಗಿಪಾಳ ಎಲ್ಲರೂ ನಮ್ಮ ಅತಿಥಿಗಳಿದ್ದಾರೆ, ಅವರನ್ನು ಎಲ್ಲರನ್ನು ಕೂಡ ನಮ್ಮ ಈ ಸಭೆಗೆ ಸ್ವಾಗತಿಸಿ ಈ ಸಭೆಯನ್ನು ಅಧ್ಯಕ್ಷ ನಡೆಸಿಕೊಳ್ಳಬೇಕಾಗಿ ಕೇಳಿಕೊಳ್ತಿದ್ದೀನಿ. ಸಮಾರಂಭದಲ್ಲಿ ಸ್ವಾಗತ ಕಾರ್ಯಕ್ರಮವನ್ನು ನಿರ್ವಹಿಸಿದ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಶ್ರೀ ಶಿವಪ್ರಸಾದ್ ಅವರಿಗೆ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಮುಂದಕ್ಕೆ ತೆಂಗಿನ ಉದ್ಘಾಟನೆ ಪುಂಡರೀಕಾಕ್ಷ ಯೋಗಾಚಾರ್ಯ ಮತ್ತು ಎಲ್ಲರೂ ಸೇರಿ ಇದನ್ನು ನಿರ್ವಹಿಸಬೇಕಾಗಿ ವಿನಂತಿ. ಶ್ರೀಮತಿ ಪ್ರಿಯಾ ನಾಗರಾಜ್ ಅವರು ಕೂಡ ಕೈ ಜೋಡಿಸಬೇಕು. ಕಾರ್ಯಕ್ರಮದಲ್ಲಿ ಮುಂದಕ್ಕೆ ಕಾರ್ಯಕ್ರಮವನ್ನು ನಮಗೆ 1 ಗಂಟೆಯ ಸಮಯಕ್ಕೆ ಮುಗಿಸಬೇಕಾಗಿರುವುದರಿಂದ ಎಲ್ಲರೂ ತಮ್ಮ ಶುಭಾಶಂಸನೆಯನ್ನು ಗೈಲಿಕ್ಕೆ ಒಂದು ಸಮಯವನ್ನು ಉಪಯೋಗಿಸಿಕೊಳ್ಳಬೇಕು ಅಂತ ಕೇಳಿಕೊಂಡು ಪ್ರಥಮವಾಗಿ ಮಾಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಸಲ ಸಾನ್ನಿಧ್ಯಕ್ಕೆ ಶಿರಬಾಗುತ್ತಾ ಆರಾಧ್ಯ ಶಕ್ತಿ ತಾಯಿ ಭಗವತಿಯ ಪಾದಕಮಲಕ್ಕೆ ವಂದಿಸುತ್ತಾ ವೇದಿಕೆಯಲ್ಲಿ ವಿರಾಜಮಾನರಾದಂತಹ ನಾಡು ಕಂಡ ಉತ್ತಮ ಸಾಧಕ ಶ್ರೀ ಪುಂಡರೀಕಾಕ್ಷ ಮಾಸ್ಟರ್ ಪಾದಕ್ಕೆ ಎರಗುತ್ತಾ ವೇದಿಕೆಯಲ್ಲಿ ಆಸೀನರಾದಂತಹ ಎಲ್ಲ ಅಭ್ಯಾಗತ ಬಂಧುಗಳೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾದಂತಹ ಹಿರಿಯರೆಲ್ಲರ ಪಾದಕ್ಕೆರಗುತ್ತಾ ಚಕ್ರವರ್ತಿ ಅನ್ನುವಂಥ ಸಮಸ್ಯೆ ಇವತ್ತು ಆಷಾಢ ಮಾಸದ ಒಂದು ಆಟಿಕೂಟವನ್ನು ಏರ್ಪಡಿಸಿಕೊಂಡು ಈ ಪ್ರದೇಶದ ಐತಿಹಾಸಿಕವಾದಂತಹ ಚರಿತ್ರೆ ಉಳ್ಳಂತಹ ಕೃಷಿಕರ
ಒಂದು ಮಾಸವನ್ನು ಇವತ್ತು ಒಂದು ದಿವಸ ಈ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದಾರೆ. ಚಕ್ರವರ್ತಿ ಸಂಸ್ಥೆ ಈಗಾಗಲೇ ಅದರ ಪ್ರಧಾನ ಕಾರ್ಯದರ್ಶಿಯವರು ಹೇಳಿದರು, 47 ವರ್ಷ ಈ ಸಂಸ್ಥೆ ಹುಟ್ಟಿಕೊಂಡಾಗಿದೆ. ಇವತ್ತು ಉತ್ತಮವಾದಂತಹ ಒಂದು ಕಾರ್ಯಾಲಯವನ್ನು ನಿರ್ಮಿಸಿಕೊಂಡು ಈ ಭಾಗದ ಜನತೆಯ ಮನವನ್ನು ಗೆದ್ದುಕೊಂಡು ಎಲ್ಲರ ಜೊತೆಗೂಡಿ ಆಸಕ್ತ ಕುಟುಂಬವನ್ನು ಸಂತೈಸಿಕೊಂಡು ಈ ಪ್ರದೇಶಕ್ಕೆ ಆಗುವಂತಹ ಎಲ್ಲ ಕಷ್ಟ ನಷ್ಟದಲ್ಲಿ ಭಾಗಿಯಾಗಿ ಇದ್ದುಕೊಂಡು ದೇಗುಲ ಮಠ ಮಂದಿರ ಎಲ್ಲ ಕಾರ್ಯಕ್ರಮದಲ್ಲಿ ತನ್ನನ್ನು ತೊಡಗಿಸಿಕೊಂಡಂತಹ ಒಂದು ಉತ್ತಮವಾದಂತಹ ಒಂದು ಸಂಸ್ಥೆ ಚಕ್ರವರ್ತಿ ಸಂಸ್ಥೆಯಾಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು ವಾರದಲ್ಲಿ ಒಂದು ಸಭೆ ಕರೆದಿದ್ರು. ಆ ಸಭೆಯಲ್ಲಿ ಈ ಒಂದೇ ವಾರದಲ್ಲಿ ಇಂಥ ಒಂದು ದೊಡ್ಡದಾದಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಬೇಕಾದ್ರೆ ಅವರ ಸಂಘಟನಾ ಶಕ್ತಿ ಎಷ್ಟಿದೆ ಎನ್ನುವುದನ್ನು ಅದು ತೋರಿಸಿಕೊಡುತ್ತದೆ. ಇಂದಿನ ಈ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಶುಭವನ್ನು ಹಾರೈಸುತ್ತಾ ಅವಕಾಶಕ್ಕೆ ವಂದನೆಯನ್ನು ಅರ್ಪಿಸ್ತಾ 2 ಮಾತನ್ನು ಕೊನೆಗೊಳಿಸ್ತೇನೆ. ಸಂಸ್ಥೆಯ ಚಟುವಟಿಕೆಗಳ ಬಗ್ಗೆ ಗುಣಗಾನ ಮಾಡಿ ಪ್ರಶಂಸೆಯ ಮಾತುಗಳನ್ನಾಡಿ ಶುಭಾಶಂಸನೆಗೈದ ಪದ್ಮನಾಭ ಕಡಪರವರಿಗೆ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಮುಂದಕ್ಕೆ ಮಾತೃ ಸಮಿತಿ ಕಾಳಿಕಾ ಪರಮೇಶ್ವರಿ ದೇವಸ್ಥಾನ ಬಂದ್ರಮಂಜೇಶ್ವರ ಅಧ್ಯಕ್ಷೆ ಪ್ರಿಯಾ ನಾಗರಾಜ್ ಅವರಿಂದ 1-2 ಮಾತಿನ ಶುಭಾಶಂಸನೆ. ಹರಿ ಓಂ. ಶ್ರೀ ವಿಶ್ವಕರ್ಮಣೇ ನಮಃ. ಕ್ಷೇತ್ರ ಮಾತೆಗೆ ಶಿರಸ ವಂದಿಸುತ್ತಾ ವೇದಿಕೆಯಲ್ಲಿದ್ದ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಹಾಗೂ ವೇದಿಕೆ ಮುಂಭಾಗದಲ್ಲಿದ್ದ ಮಾತೆ ಬಂಧು ಬಳಗರಿಗೂ ಎಲ್ಲರಿಗೂ ವಂದಿಸುತ್ತಾ ಈ ಚಕ್ರವರ್ತಿ ರಿಜಿಸ್ಟರ್ಡ್ ಸಂಸ್ಥೆ ಹೊಸಂಗಡಿ ಇವರು ಆಯೋಜಿಸಿದ ಇವತ್ತಿನ ಆಷಾಢ ಕೂಟ ಇದಕ್ಕೆ ಶುಭಾಶಯ ಕೋರುತ್ತಾ ಈ ಒಂದು ಮಾತು, ಆಷಾಢ ಕೂಟ ಅಂದ್ರೆ ಏನು, ಯಾಕೆ ಈ ಆಷಾಢ ಮಾಸದಲ್ಲಿ ಇದನ್ನು ಆಯೋಜಿಸುತ್ತೇವೆ, ಇದು ಒಂದು ಹೇಳಿ ನಾನು ನಿಲ್ಲಿಸ್ತೇನೆ. ಆಷಾಢ ಮಾಸದಲ್ಲಿ ಯಾಕೆ ಇದನ್ನು ಮಾಡ್ತಾರೆ ಅಂತ ಹೇಳಿದ್ರೆ, ಮಳೆಗಾಲದ ಸಮಯದಲ್ಲಿ ಯಾರು ಹೊರಗೆ ಹೋಗುವುದಿಲ್ಲ, ನಮ್ಮ ದೇಹದಲ್ಲಿರುವ ದಹನ ಶಕ್ತಿ ಕಮ್ಮಿ ಆಗಿರ್ತದೆ. ಸೊ ಅದಕ್ಕೆ ಬೇಕಾಗಿ ಈ ಆಷಾಢ ಮಾಸದಲ್ಲಿ ಎಲ್ಲ ಸಸ್ಯಗಳಲ್ಲಿ ಇರುವ ಇಲ್ಲದೆ ಸಸ್ಯ ಜೀವಿಯಲ್ಲೆಲ್ಲ ಇರುವ ಔಷಧ ಗುಣಗಳನ್ನು, ಅದರಲ್ಲಿ ಹೆಚ್ಚಿನ ದಹನ ಶಕ್ತಿಗಳು ಜಾಸ್ತಿ ಇರುವ ಕಾರಣ ಅದನ್ನು ಉಪಯೋಗಿಸಿ ಆಹಾರ ಪದಾರ್ಥಗಳನ್ನು ಮಾಡಿ ಅದು ಎಲ್ಲರ ಒಂದಿಗೆ ಕೂಟ ಅಂತ ಹೇಳಿದ್ರೆ ಎಲ್ಲರ ಒಂದಿಗೆ ಜೊತೆ ಸೇರಿ ನಾವು ಮಾಡುವಂತ ಒಂದು ಸಂಭ್ರಮ. ಈ ಸಂಭ್ರಮವನ್ನು ಈಗ ಎಲ್ಲ ಮನೆಗಳೆಲ್ಲ ನ್ಯೂಕ್ಲಿಯರ್ ಫ್ಯಾಮಿಲಿ ಅಂತ ಹೇಳ್ತೇವೆ, ಅಂದ್ರೆ ಒಬ್ಬೊಬ್ಬರು ಒಂದು ಪರಿಹಾರ ಮಾತ್ರ ಇರ್ತದೆ, ಇದು ಎಲ್ಲರ ಜೊತೆಯಲ್ಲಿ ಇರುವುದಿಲ್ಲ. ಆದ್ರೂ ಈಗ ಫಾಸ್ಟ್ ಫುಡ್ಡಿನ ಇದಕ್ಕೆ ಹೋಗ್ತಾ ಇದ್ದೇವೆ. ಅದನ್ನು ಅದರ ಜೊತೆಗೆ ಇದರ ಒಂದು ಇದರ ಒಂದು ಉಪಯೋಗ ಮಾಡಲಿಕ್ಕೆ ಬೇಕಾಗಿ, ಇದರ ದಹನ ಶಕ್ತಿ ಹೆಚ್ಚಿಸಲಿಕ್ಕೆ ಬೇಕಾಗಿ ಅವರು ಒಟ್ಟುಗೂಡಿ ಎಲ್ಲರೂ ಒಂದಾಗಿ ಸೇರಿ ಜೊತೆಯಾಗಿ ಮಾಡಲಿಕ್ಕೆ ಈ ಸಂಸ್ಥೆ ತೆಗೆದ ಒಂದು ಮೊದಲ ಹೆಜ್ಜೆಗೆ ನಾನು ಶುಭಾರೈಸುತ್ತಾ ನನ್ನ 1-2 ಮಾತನ್ನು ನಿಲ್ಲಿಸ್ತೇನೆ. ಧನ್ಯವಾದಗಳು. ಪ್ರಶಂಸೆಯ ಮಾತುಗಳನ್ನಾಡಿದ ಶ್ರೀಮತಿ ಪ್ರಿಯಾ ನಾಗರಾಜ್ ಕಾಳಿಕಾ ಪರಮೇಶ್ವರಿ ದೇವಸ್ಥಾನ ಬಂದ್ರಮಂಜೇಶ್ವರ ಅವರಿಗೆ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಮುಂದಕ್ಕೆ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿಯ ಅಧ್ಯಕ್ಷರಾದ ಶ್ರೀ ಯಾದವ್ ಬಡಾಜೆ ಅವರಿಂದ 1-2 ಮಾತಿನ ಶುಭಾಶಂಸನೆ. ಕ್ಷೇತ್ರ ಸಾನ್ನಿಧ್ಯ ಶಕ್ತಿಗಳನ್ನು ವಂದಿಸುತ್ತಾ ಚಕ್ರವರ್ತಿ ರಿಜಿಸ್ಟರ್ಡ್ ಹೊಸಂಗಡಿಗರ ನೇತೃತ್ವದಲ್ಲಿ ನಡೆಯುವಂಥ ಈ ಆಷಾಢ ಕೂಟದ ಸುಂದರ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಈ ಚಕ್ರವರ್ತಿ ರಿಜಿಸ್ಟರ್ ಇದರ ಅಧ್ಯಕ್ಷರಾದಂಥ ಶ್ರೀ ಸುರೇಶ್ ಅವರೇ, ವೇದಿಕೆ ಇರುವಂಥ ಯೋಗಾಚಾರ್ಯ ಶ್ರೀ ಪುಂಡರೀಕಾಕ್ಷ ಆಚಾರ್ಯ ಅವರೇ, ಅಲ್ಲಿ ವೇದಿಕೆ ಎಲ್ಲ ವಿಶಿಷ್ಟ
ವ್ಯಕ್ತಿತ್ವಗಳೇ, ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಸಜ್ಜನ ಬಂಧುಗಳೇ, ಈಗಾಗಲೇ ಹೇಳಿದ ಹಾಗೆ ಒಂದು ಸಣ್ಣ ಅವಧಿಯಲ್ಲಿ ಕೇವಲ 10 ದಿವಸದ ಒಳಗೆ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡು ನಮ್ಮ ಹಿರಿಯರು ನಮಗೆ ತೋರಿಸಿಕೊಟ್ಟಂಥ ಒಂದು ಸಂಸ್ಕಾರವನ್ನು ಈಗಿನ ಪೀಳಿಗೆಗೆ ಪರಿಚಯ ಮಾಡುವಂಥ ಒಂದು ವ್ಯವಸ್ಥಿತವಾದ ಕಾರ್ಯಕ್ರಮ ನಡೀತಾ ಇದೆ. ನಮ್ಗೆ ಗೊತ್ತಿರ್ಬೋದು, ಈಗಾಗಲೇ ಅಕ್ಕ ಹೇಳಿದರು ಆಷಾಢ ಕೂಟ ಯಾಕೆ ಅಂತೇಳಿ. ಆಷಾಢ ಕೂಟ ಅದರ ಬಗ್ಗೆ ನನಗೆ ವಿಶೇಷವಾಗಿ ನಾನು ಅದರ ಪ್ರವಚನ ಮಾಡಲಿಕ್ಕೆ ಬಂದಿರುವಂಥಲ್ಲಿ ಯೋಗಾಚಾರ್ಯರಲ್ಲಿ ಇದ್ದಾರೆ ವೇದಿಕೆಯಲ್ಲಿ. ನನ್ನ ಲೆಕ್ಕದಲ್ಲಿ ಅದು ಈ ಆಷಾಢ ಕೂಟ ಯಾಟಿ ತಿಂಗಳಂತೇಳಿ ಹೇಳುವಾಗ ಹಿಂದಿನ ಕಾಲದಲ್ಲಿಯೂ ಈಗ ಒಂದು ಮಳೆಯ ಆರ್ಭಟ ಇರುವಂಥ ಒಂದು ಸಮಯ. ಈ ಸಮಯದಲ್ಲಿ ನಮ್ಮ ಮಾನವನಲ್ಲಿರುವಂಥ ರೋಗ ನಿರೋಧಕ ಶಕ್ತಿ ಕಡಿಮೆಯಾಗಿ ಬೇರೆ ಬೇರೆ ರೋಗ ಬಾಧಿಸುವ ದೃಷ್ಟಿಯಿಂದ ಪ್ರಕೃತಿ ನಮಗೆ ನೀಡಿದಂಥ ಆ ಪ್ರಕೃತಿದತ್ತವಾದಂಥ ಆ ಸಸ್ಯ ವಸ್ತುಗಳನ್ನು ಸೇವಿಸಿದಾಗ ಮತ್ತು ಆ ಸಂದರ್ಭದಲ್ಲಿ ಹಿಂದಿನ ಸಂದರ್ಭದಲ್ಲಿ ಇರುವಂಥ ಕಷ್ಟ, ಈಗ ನಾವು ಆರಾಮವಾಗಿ ತಿಂತಾ ಇದ್ದೇವೆ, ಹಿಂದಿನ ತುಂಬ ಕಷ್ಟ ಇತ್ತು. ಅದನ್ನೆಲ್ಲ ಕಷ್ಟವನ್ನು ಮತ್ತು ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡಲಿಕ್ಕೆ ಹಾಗಾಗಿ ಪ್ರಕೃತಿಯಿಂದ ಸಿಗುವಂಥ ಆ ವಿಶಿಷ್ಟ ಪದಾರ್ಥಗಳ ವಿಶಿಷ್ಟವಾದಂಥ ಸಸ್ಯ ವಸ್ತುಗಳನ್ನು ಸೇವಿಸಿದಾಗ ನೆಮ್ಮದಿಯಿಂದ ಬಾಳ್ಬೋದು, ರೋಗ ರುಜಿನಗಳಿಂದ ದೂರ ಆಗಬಹುದರಿಂದ ಒಂದು ದೊಡ್ಡ ಆಶೆಯನ್ನಿಟ್ಟುಕೊಂಡು ನಮ್ಮ ಹಿರಿಯರು ಮಾಡಿಕೊಟ್ಟಂಥ ಒಂದು ಸಂಪ್ರದಾಯ. ಈ ಸಂಪ್ರದಾಯವನ್ನು ಚಕ್ರವರ್ತಿ ಎಂಬ ಸಂಸ್ಥೆ ಒಂದು ಹಲವಾರು ವರ್ಷಗಳಿಂದ ಸಾಮಾಜಿಕ ಸೇವೆಯಲ್ಲಿ ತೊಡಗಿಕೊಂಡಂಥ ಈ ಸಂಸ್ಥೆ ಈಗಿನ ಪೀಳಿಗೆ ಪರಿಚಯಿಸುವಂಥ ಪ್ರಥಮ ಕಾರ್ಯಕ್ರಮ ಮಾಡ್ತಾ ಇದೆ. ಅವರಿಗೆ ಎಲ್ಲ ರೀತಿಯ ಶುಭ ಹಾರೈಸ್ತಾ 12 ಮಾತನ್ನು ಮುಕ್ತಾಯಿಸ್ತೀನಿ. ಆಷಾಢ ಮಾಸದ ಕೂಟದ ಮಹತ್ವವನ್ನು ಒಂದೆರಡು ಮಾತುಗಳಲ್ಲಿ ನುಡಿದು ಪ್ರಶಂಸೆಯ ಮಾತುಗಳನ್ನು ಆಡಿದ ಶ್ರೀ ಯಾದವ್ ಬಡಾಜೆ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಅಧ್ಯಕ್ಷರು, ಅವರಿಗೆ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಮುಂದಕ್ಕೆ ರಕ್ತೇಶ್ವರಿ ದೇವಸ್ಥಾನದ ಕಾರ್ಯಾಧ್ಯಕ್ಷರಾದ ಶ್ರೀ ಪದ್ಮನಾಭ ಪಾಡೂರು ಅವರಿಂದ ಒಂದೆರಡು ಮಾತಿನ ಶುಭಾಶಂಸನೆ. ವೇದಿಕೆಯಲ್ಲಿ ಆಸೀನರಾಗಿರುವಂಥ ಗಣ್ಯರೇ, ಅದೇ ರೀತಿಯಲ್ಲಿ ಒಬ್ಬರ ಹೆಸರನ್ನು ಹೇಳಲೇಬೇಕು ನಾನು, ಏಕೆಂದರೆ ಕಡಪರ ಪದ್ಮಣ್ಣ ಇವತ್ತು ಈ ಎದುರುಗಡೆ ಇಷ್ಟೊಂದು ಚೆಂದಲ್ಲಿ ನಾವು ಕೂತು ನೋಡಬೇಕಿದ್ದರೆ ಇದರ ಪೂರ್ತಿ ಜವಾಬ್ದಾರರು. ಅದೇ ರೀತಿಯಲ್ಲಿ ಇನ್ನೊಬ್ಬರ ಹೆಸರನ್ನು ಕೂಡ ನಾನು ಸೂಚಿಸ್ತಾ ಇದ್ದೇನೆ. ಒಬ್ಬರು ಹರೀಶಣ್ಣ ಎದುರು ಕೂತ್ಕೊಂಡಿದ್ದಾರೆ, ಅದೇ ರೀತಿಯಲ್ಲಿ ದಿನಕರ್ಜಿ, ಇವರಿಬ್ಬರು ಇದರ ತಾಯಿಬರು ಅಂತೇಳಿ ಹೇಳ್ತಾ ಇದ್ದೇನೆ. ಹಾಗೂ ನಾನು ಚಕ್ರವರ್ತಿಯ ಬಗ್ಗೆ ಒಂದೆರಡು ಮಾತನ್ನು ಮಾತ್ರ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಏನೆಂದರೆ ಇವತ್ತು ಈ ಆದಿಕ್ಷೇತ್ರ ಈ ರೀತಿ ಬೆಳಗ್ಗೆ ಬರಬೇಕಿದ್ದರೆ ನಮಗೆ ಚಕ್ರವರ್ತಿಯ ಎಲ್ಲರ ಹೆಸರನ್ನು ಹೇಳೋದಿಲ್ಲ, ಒಂದೆರಡು ಹೆಸರನ್ನು ಸೂಚಿಸ್ತಾ ಇದ್ದೇನೆ. ಶಿವಣ್ಣನ ಹತ್ರ ನಾನು ಭಾಳ ದೂರದಲ್ಲಿದ್ದೇನೆ, ಇಲ್ಲಿನ ಒಂದು 40 ಕಿಲೋಮೀಟರ್ ದೂರದಲ್ಲಿರೋದು. ಇದರ ಕೆಲಸ ಮಾಡುವಾಗ ಶಿವಣ್ಣ ಇಂಥದ್ದು ಕೆಲಸ ಆಗಬೇಕು ಅಂತ ಹೇಳಿದರೆ ನಾನು ಬರಬೇಕಿದ್ದರೆ ಇಲ್ಲಿ ಏನನ್ನು ಆಗಬೇಕು ಅದೆಲ್ಲ ಕೆಲಸವನ್ನು ನಮ್ಮ ಶಿವಣ್ಣನವರು ಅದರ ಜೊತೆಯಲ್ಲಿ ನಮ್ಮ ದಿನಕರ್ಜಿಯವರು ಸೇರಿಕೊಂಡು ಮಾಡ್ತಿದ್ದರು. ಈ ಚಕ್ರವರ್ತಿ ಎಂಬುದು ಕಳೆದ ವರ್ಷ ಕೂಡ ಹಾಗೆ ಆರೋಗ್ಯದ ಬಗ್ಗೆ ಒಂದು ಕ್ಯಾಂಪೇನ್ ಇಟ್ಟಿದ್ರು. ಆಗಲೂ ಕೂಡ ನನಗೆ ಫೋನ್ ಮಾಡಿದ್ರು, ನಾನು ಹೇಳಿದೆ ಖಂಡಿತವಾಗಿ ಬರ್ತೇನೆ, ಅದರ ಜೊತೆಯಲ್ಲಿ ನಾನು ಇರ್ತೇನೆ ಎಂಬ ಒಂದು ಭರವಸೆಯನ್ನು ಕೊಟ್ಟಿದ್ದೆ. ಅದೇ ರೀತಿಯಲ್ಲಿ ಇನ್ನೊಂದು ಚಕ್ರವರ್ತಿಯವರು ಮಾಡಿದಂಥ ಇನ್ನೊಂದು ಕೆಲಸ, ಇದರ ಒಳಗಿನ ಚಪ್ಪರ ಆಗಬೇಕಿದ್ರೆ ನಾನು ಚಕ್ರವರ್ತಿಯವರಿಗೆ ಹೇಳಿದ್ದೆ, ಶಿವಣ್ಣ ನಾವು ಇಂಥ ಒಂದು ಕೆಲಸ ಶುರು ಮಾಡಬೇಕು, ಏನು ಮಾಡೋದು? ಆಗಲೇ ಶಿವಣ್ಣ ಹೇಳಿದರು, ನೋಡಿ ಪದ್ಮಣ್ಣ, ಏನಾಗಬೇಕು ನಮ್ಮ ಅಭಿವೃದ್ಧಿ ಕೆಲಸ ಆಗಲಿ, ಅದರ ಜೊತೆಯಲ್ಲಿ ನಾವಿದ್ದೇವೆ. ಅದೇ ರೀತಿಯಲ್ಲಿ ಅವರ ಕೆಲಸ ಆಗೋದು ಕೂಡ ನಾವು ಈಗಲೂ ಕೂಡ ಹೇಳ್ತಾ ಇದ್ದೇವೆ, ಚಕ್ರವರ್ತಿ ಅವರಿಗೆ, ಇದೇ ಕ್ಲಬ್ಬಿನವರಿಗೆ ಏನೇನು ಕೆಲಸಗಳ ಕಾರ್ಯ ನಮ್ಮ ಜೊತೆಯಲ್ಲಿ ಇರಬೇಕು ಅದಕ್ಕೆಲ್ಲವೂ ನನ್ನ ಇಡೀ ಕುಟುಂಬ ಸಮೇತ ಇದ್ದೇವೆ ಎಂಬ ಭರವಸೆ ಕೊಡ್ತಾ ಇವತ್ತಿನಿಂದ ಈ ಕಾರ್ಯಕ್ರಮದ ಆಷಾಢ ಮಾಸದ ಕಾರ್ಯಕ್ರಮ ಕೂಡ ಒಂದು ಶುಭವನ್ನು ಕೋರುತ್ತಾ ಇನ್ನು ಮುಂದೆ ನಿಮ್ಮ ಜೊತೆಯಲ್ಲಿ ಇದ್ದೇವೆ ಎಂದು ಹೇಳ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಒಂದೇ ಮಾತ್ರ. ಸಮಾರಂಭದಲ್ಲಿ ಚಕ್ರವರ್ತಿ ಸಂಸ್ಥೆಯ ಬಗ್ಗೆ ಉತ್ತಮವಾದ ಮಾತುಗಳನ್ನಾಡಿದಂಥ ರಕ್ತೇಶ್ವರಿ ದೇವಸ್ಥಾನದ ಕಾರ್ಯಾಧ್ಯಕ್ಷರಾದ ಪದ್ಮನಾಭ ಬಾಡೂರ್ ಅವರಿಗೆ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಮುಂದಕ್ಕೆ ನ್ಯಾಯವಾದಿ KJ ನವೀನ್ ರಾಜ್,
ಅಧ್ಯಕ್ಷರು ಅಯ್ಯಪ್ಪ ಕ್ಷೇತ್ರ ಹೊಸಂಗಡಿ ಅವರಿಂದ ಒಂದೆರಡು ಮಾತಿನ ಶುಭಾಶಂಸನೆ. ಶ್ರೀ ಮಹಾಗಣಪತಿಯನ್ನು ವಂದಿಸುತ್ತಾ ಕ್ಷೇತ್ರ ಸಾನ್ನಿಧ್ಯವಾದಂತಹ ಅಯ್ಯಪ್ಪ ಸ್ವಾಮಿಯನ್ನು ರಕ್ತೇಶ್ವರಿಯನ್ನು ವಂದಿಸುತ್ತಾ ವೇದಿಕೆಯಲ್ಲಿ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಚಕ್ರವರ್ತಿ ಕ್ಲಬ್ಬಿನ ಅಧ್ಯಕ್ಷರಾದಂತಹ ಸುರೇಶ್ ಗಾಣಿಂಜಲ್ ಅವರೇ, ಇವತ್ತಿನ ಮುಖ್ಯ ಭಾಷಣದವರು ಮುಖ್ಯ ಅತಿಥಿಗಳು ಆಗಿರುವಂತಹ ಗುರೂಜಿಗಳಾದಂತಹ ಪುಂಡರೀಕಾಕ್ಷರವರೇ, ಗಣ್ಯ ವ್ಯಕ್ತಿಗಳೇ, ಇವತ್ತು ಚಕ್ರವರ್ತಿ ಕ್ಲಬ್ಬಿನ ಆಷಾಢ ಕೂಟವನ್ನು ಏರ್ಪಡಿಸಲಾಗಿದೆ. ಚಕ್ರವರ್ತಿ ಎಂಬುದು ನಮ್ಮ ಈ ಮಂಜೇಶ್ವರ ಈ ಹೊಸಂಗಡಿಗೆ ಒಂದು ರಾಜ ಇದ್ದಾಗೆ ಚಕ್ರವರ್ತಿ ಎಂಬ ಹೆಸರಿನಂತೆ ನಡ್ಕೊಳ್ಳುವಂತಹ ಒಂದು ಸಂಸ್ಥೆಯಾಗಿದೆ. ಯಾಕಂದರೆ ಅವ್ರು ಮಾಡ್ತಿರುವಂತಹ ಒಂದೊಂದು ಕಾರ್ಯಕ್ರಮವು ಕೂಡ ಬಹಳಷ್ಟು ಮೆಚ್ಚುಗೆಯನ್ನು ಪಡೆಯುತ್ತಿರುವಂತಹ ಕಾರ್ಯಕ್ರಮವಾಗಿದೆ. ಆರೋಗ್ಯದ ವಿಷಯದ ಆಗಿರಲಿ, ಆಷಾಢ ಕೂಟ ಕೂಡ ಒಂದು ಆರೋಗ್ಯಕ್ಕೆ ಸಂಬಂಧಿಸಿದಂಥದ್ದು. ಯಾಕಂದರೆ ನಾವು ಒಂದು ದಿವಸ ಆಗಿರ್ಬೋದು, ವರ್ಷದಲ್ಲಿ ಒಂದು ದಿವಸ ಇಂತಹ ಒಂದು ಕೂಟವನ್ನು ಏರ್ಪಡಿಸಿ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಈ ಆಷಾಢ ಮಾಸದಲ್ಲಿ ನಾವು ಒಳ್ಳೆಯ ಈಗಾಗಲೇ ಹೇಳಿರುವಂತೆ ಅದೊಂದು ಆಷಾಢ ಮಾಸ ಒಂದು ಉಷ್ಣವಾದಂತಹ ಉಷ್ಣತೆ ತೀವ್ರವಿರುವಂತಹ ಮಾಸವಾಗಿರ್ತದೆ, ಮಳೆಗಾಲವಾಗಿರ್ತದೆ, ಕೆಲಸಕ್ಕೆ ಹೋಗಲಿಕ್ಕೆ ಸಾಧ್ಯವಿಲ್ಲದಂತಹ ಒಂದು ಸಮಯವಾಗಿರ್ತದೆ. ಈ ಸಮಯದಲ್ಲಿ ನಮ್ಮ ದೇಹಕ್ಕೆ ಆರೋಗ್ಯಕ್ಕೆ ಒಳ್ಳೆಯ ಮಹತ್ವವನ್ನು ಕೊಡಬೇಕಾಗಿರ್ತದೆ. ಒಳ್ಳೆಯ ಆಹಾರ ಸೇವನೆ ಈ ಮಾಸದಲ್ಲಿ ನಾವು ನಮ್ಮ ಯಾವ ರೀತಿಯಲ್ಲಿ ನಾವು ಕೂಲಾಗಿ ಇಟ್ಟುಕೊಳ್ಬೇಕಾಗಿರ್ತದೆ ನಮ್ಮ ಶರೀರವನ್ನು. ಆ ದೃಷ್ಟಿಯಲ್ಲಿ ಇವತ್ತು ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಮೊದಲು ಕೂಡ ಆರೋಗ್ಯ ದೃಷ್ಟಿಯಲ್ಲಿಟ್ಟುಕೊಂಡು ಯಾಕಂದರೆ ಆರೋಗ್ಯವೇ ಪ್ರಧಾನವಾಗಿರ್ತದೆ. ಈಗ ಒಂದು ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ ಆರೋಗ್ಯದ ಬಗ್ಗೆ, ಅದು ಕೂಡ ನಾವು ಹಿಂದಿನ ಕಾಲದಲ್ಲಿ ತುಂಬ ನಡೀತಾ ಇದ್ದೆವು. ಈಗ ನಾವು ನಡಿಬೇಕಿದ್ರೆ ನಾವು ಹಣ ಕೊಟ್ಟು ನಡೀತೇವೆ. ತುಂಬ ಹಿಂದಿನ ಕಾಲದಲ್ಲಿ ನಾವು ಸೈಕಲ್ ಓಡಿಸ್ತಾ ಇದ್ದೇವೆ, ಈಗ ಹಣ ಕೊಟ್ಟು ಅಂತಹ ಕಾರ್ಯಕ್ರಮವನ್ನೆಲ್ಲ ಮಾಡ್ತಾ ಇದ್ದೇವೆ. ಯಾಕಂದರೆ ನಮ್ಮ ಜೀವನದಲ್ಲಿ ಆರೋಗ್ಯ ಪ್ರಥಮವಾಗಿರುತ್ತೆ. ನಾವಿಲ್ಲದ್ರೆ ನಮಗೇನೂ ಇಲ್ಲ. ನಾವೊಂದು ರೀಲ್ಸ್ನಲ್ಲೆಲ್ಲ ಕಾಣ್ತೇವೆ, ನಮ್ಮ ಹೆಂಡತಿ, ಮಕ್ಕಳು, ತಂದೆ ತಾಯಿ ಇವರೆಲ್ಲರೂ ಕೂಡ ನಾವು ಹೋಗುವಾಗ ಯಾರು ಕೂಡ ನಮ್ಮೊಟ್ಟಿಗೆ ಬರೋದಿಲ್ಲ ಎಂಬುದಾಗಿ. ಯಾಕಂದರೆ ಆರೋಗ್ಯಕ್ಕೆ ಮಹತ್ವವನ್ನು ಅಷ್ಟು ಕೂಡ ಕೊಟ್ಟಿದ್ದೇವೆ. ನಮ್ಮಲ್ಲಿ ಕೋಟಿಗಟ್ಟಲೆ ಹಣ ಇರ್ಬೋದು, ಏನೋ ಆಸ್ತಿ ಮಾಡಿರ್ಬೋದು, ಆದರೆ ನಾವು ಹೋಗುವಾಗ ಇದನ್ನು ಯಾವುದನ್ನು ಕೂಡ ತೆಕ್ಕೊಂಡು ಹೋಗೋದಿಲ್ಲ, ನಾವು ಮಾತ್ರ ಹೋಗ್ತಾ ಇದ್ದೇವೆ. ಈಗ ಇಲ್ಲಿ ಮಾಡ್ತಿರುವಂತಹ ಶಿಬಿರ ಆಗ್ತಾ ಉಂಟು ವೈದ್ಯಕೀಯ ಅದರಲ್ಲಿ ಕೂಡ ನಮಗೆ ಎಷ್ಟೋ 4-5 ಕಿಲೋಮೀಟರ್ ನಡೆಯುವಂತಹ ಒಂದು ಲಾಭ ಅಲ್ಲಿ ಕೂತ್ಕೊಂಡು ಈ ರೀತಿಯಲ್ಲಿ ಮಾಡಿದರೆ ಲಭಿಸ್ತದೆ ಅಂತ ಹೇಳ್ತೇವೆ. ಅಂದರೆ ನಮ್ಮ ಆರೋಗ್ಯವನ್ನು ನಾವು ಸುಧಾರಿಸಿಕೊಳ್ಬೇಕು. ಈ ನಿಟ್ಟಿನಲ್ಲಿ ಬಹಳಷ್ಟು ನಾವು ಹಿಂದಿನ ಕಾಲದಲ್ಲಿ ನೀರನ್ನು ಎಳಿತಾ ಇದ್ದೆವು. ನೀರು ಅದೇ ರೀತಿ ನಮಗೀಗ ವಾಷಿಂಗ್ ಮಿಷಿನ್ ಬಂದಿದೆ, ಮಿಕ್ಸಿ ಬಂದಿದೆ, ಕಡಿತಾ ಇರುವಂಥ, ಅಂದರೆ ಈಗ ನಾವು ಹಣ ಕೊಟ್ಟು ಅದನ್ನೆಲ್ಲ ವ್ಯಾಯಾಮ ಮಾಡ್ತಾ ಇದ್ದೇವೆ. ಕಡಿಯುವ ರೀತಿಯಲ್ಲಿ, ನೀರು ಎಳೆಯುವ ರೀತಿಯಲ್ಲಿ ಎಲ್ಲ ನಾವು ಹಣ ಕೊಟ್ಟು ಮಾಡ್ತಾ ಇದ್ದೇವೆ. ಅಂದರೆ ಈ ನಾವು ಬೇರೆ ಬೇರೆ ಟೆಕ್ನಿಕಲ್ ಆಗಿ ನಾವು ಮುಂದುವರಿದಂತೆ ನಮಗೆ ಆರೋಗ್ಯ ಸಮಸ್ಯೆ ಕೂಡ ಬರ್ತಾ ಇರ್ತೇವೆ. ಆ ನಿಟ್ಟಿನಲ್ಲಿ ಒಳ್ಳೆಯ ಕಾರ್ಯಕ್ರಮ ಈ ಚಕ್ರವರ್ತಿ ಕ್ಲಬ್ಬಿನವರು ಈ ಊರಿನೆಲ್ಲ ಜನರನ್ನು ಸೇರಿಸಿಕೊಂಡು ಇಂತಹ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಈ ಹಲವಾರು ಕಾರ್ಯಕ್ರಮ ಅವರು ಮಾಡ್ತಾ ಇದ್ದಾರೆ. ಸ್ಕಾಲರ್ಶಿಪ್ ಕೊಡೋದಾಗಲಿ, ಸ್ಪೋರ್ಟ್ಸಿನ ಬಗ್ಗೆ ಆಗಲಿ, ಈ ರೀತಿ ಹಲವಾರು ಕಾರ್ಯಕ್ರಮ ಮಾಡಿ ಒಳ್ಳೆಯ ಕಾರ್ಯಕ್ರಮ ಜನರಿಗೆ ಬೇಕಾಗಿ ಮಾಡುವಂತಹ ಕಾರ್ಯಕ್ರಮ ನಿಜವಾಗಿಯೂ ಮೆಚ್ಚಲೇಬೇಕಾದಂತಹ ಕಾರ್ಯಕ್ರಮ. ಈ ಪರಿಸರದಲ್ಲಿ ಆದಿಕ್ಷೇತ್ರ ಉಂಟು, ಈ ಆದಿಕ್ಷೇತ್ರ, ಅದೇ ರೀತಿ ಅಯ್ಯಪ್ಪ ಕ್ಷೇತ್ರ, ಚಕ್ರವರ್ತಿ, ಇಲ್ಲೆಲ್ಲ ಕಾರ್ಯಕ್ರಮಗಳು ಕೂಡ ನಡೀತಾ ಇದೆ. ಈ ನಡೆಯುವಾಗ ಇಂತಹ ಒಂದು ಒಳ್ಳೆಯ ಒಂದು ಸಮಾಜ ಇಲ್ಲಿ ನಿರ್ಮಾಣ ಆಗ್ತದೆ. ಇಂತಹ ಸಮಾಜಕ್ಕೆ ಒಂದು ಪ್ರೇರಣೆಯಾದಂತಹ ಚಕ್ರವರ್ತಿ ಕ್ಲಬ್ಬಿನ ಎಲ್ಲ ಸದಸ್ಯರನ್ನು ನಾನು ತುಂಬ ಹೃದಯದಿಂದ ಆಶಂಸನೆಯನ್ನು ನೀಡುತ್ತಾ ನನ್ನ ಒಂದೆರಡು ಮಾತನ್ನು ನಿಲ್ಲಿಸ್ತೇನೆ. ಜೈ ಹಿಂದ್. ಆರೋಗ್ಯಪೂರ್ಣ ಜೀವನ ಮತ್ತು ಚಕ್ರವರ್ತಿ ನಡೆಸುವಂಥ ಚಟುವಟಿಕೆಗಳ ಬಗ್ಗೆ ಅತ್ಯಂತ ಮಾರ್ಮಿಕವಾಗಿ ಮಾತಾಡಿದಂಥ ಶ್ರೀಯುತ ನವೀನ್ ರಾಜ್ ಕೆಜಿ ಅವರಿಗೆ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಮುಂದಕ್ಕೆ ಇಂದಿನ ಕಾರ್ಯಕ್ರಮದ ಪ್ರಧಾನ ಅಂಗ ಅಂದರೆ ಇದರ ಬಗ್ಗೆ ಆಷಾಢ ಮಾಸದ ಮಹತ್ವದ ಬಗ್ಗೆ ಉತ್ತಮ ಸಂದೇಶವನ್ನು ನೀಡಲಿಕ್ಕೆ ಬೇಕಾಗಿ ಬೆಳ್ಳೂರಿನಿಂದ ನಮ್ಮ ಕೋರಿಕೆ ಮೇರೆಗೆ ಆಗಮಿಸಿ ನಮ್ಮೆಲ್ಲರ ಈ ಉದ್ದೇಶಿಸಿ ಈ ಸಂದರ್ಭದಲ್ಲಿ ಮಾತಾಡಲಿಕ್ಕಿರುವಂಥ ಶ್ರೀಯುತ ಪುಂಡರೀಕಾಕ್ಷ ಬೆಳ್ಳೂರು ಅವರಿಂದ ಈ ಒಂದು ಸಂದರ್ಭದಲ್ಲಿ ಆಷಾಢ ಕೂಟದ ಮಹತ್ವದ ಬಗ್ಗೆ ಮಾತು. ಆಬಾಹು ಪುರುಷಾಕಾರಂ
ಶಂಖಚಕ್ರಾಸಿಧಾರಿಣಾಂ ಸಹಸ್ರಶೀರ್ಷಂ ಶ್ವೇತಂ ಪ್ರಣಮಾಮಿ ಪತಂಜಲಿಂ. ವೇದಿಕೆಯಲ್ಲಿ ಆಸೀನರಾಗಿರುವ ಸನ್ಮಾನ್ಯ ಅಧ್ಯಕ್ಷರೇ, ಗಣ್ಯಾತಿ ಗಣ್ಯರೇ, ಮುಂಭಾಗದಲ್ಲಿ ಉಪಸ್ಥಿತರಿರುವ ಎಲ್ಲ ಶ್ರದ್ಧೆಯ ತಾಯಂದಿರೇ, ಸಜ್ಜನ ಬಂಧುಗಳೇ, ಪ್ರೀತಿಯ ಪುಟಾಣಿ ಮಕ್ಕಳೇ, ನಾನು ಬಂದಾಗ ದಿವಾಕರರು ನನ್ನಲ್ಲಿ ಕರೆದಿರಿದವರು ಬಂದಾಗ ಹೇಳಿದರು, ನೀವೊಂದು 20 ನಿಮಿಷದಿಂದ ಅರ್ಧ ಗಂಟೆವರೆಗೆ ಮಾತನಾಡಬೇಕು ಅಂತ. ಕಾರ್ಯದರ್ಶಿಯವರು ಹೇಳಿದರು, ಅಧ್ಯಕ್ಷರೇ ಹೇಳಿದರು, ತುಂಬ ಜನಕ್ಕೆ ಈಗ ಕೊಡಲಿಕ್ಕುಂಟು, ಮಕ್ಕಳಿಗೆಲ್ಲ ಬಹುಮಾನ ಕೊಡಲಿಕ್ಕುಂಟು ಅಂತ. ನೀವೆಲ್ಲ ಬಂದಿರೋದು ಆಟಿಕೂಟದ ಊಟಕ್ಕೆ, ಸ್ಪಷ್ಟ ಇದೆ ನನಗೆ. ಹಾಗಾಗಿ 20 ನಿಮಿಷದಲ್ಲಿ ಮುಗಿಸಬೇಕು, 10 ನಿಮಿಷದಲ್ಲಿ ಮುಗಿಸಬೇಕು ಎಂಬ ಒಂದು ಗೊಂದಲದ ಮಧ್ಯದಲ್ಲಿ ನಿಮ್ಮ ಮುಖ ನೋಡಿ ಮಾತನಾಡಲಿಕ್ಕೆ ಬರುವುದರಿಂದ ಸಮಯ ಮೀರದಂತೆ ಮಾತನಾಡುವ ಒಂದು ಪ್ರಯತ್ನವನ್ನು ಮಾಡ್ತೇನೆ. ಇತ್ತೀಚೆಗೆ ಒಬ್ಬರಿಗೆ ಹಾವು ಕಚ್ಚಿತಂತೆ. ಹಾವು ಗೊತ್ತಾಯ್ತಲ್ಲ, ಹುಚ್ಚು. ಹಾವು ಕಚ್ಚಿದ ಕೂಡಲೇ ಆಸ್ಪತ್ರೆಗೆ ಕೊಂಡೋದ್ರು. ಆಗ ಕೆಲವರು ಹೇಳ್ತಾ ಇದ್ರಂತೆ, ದುಂಬು ಪೂರ ಹುಚ್ಚು ಚುಚ್ಚಿಂದ ಸಹಿತ ತೊಂದಿತ್ತೇರು ಆಸ್ಪತ್ರೆಗೆ ತೊಂದಿದ್ದ ಇತ್ತೆ ಹುಚ್ಚು ಚುಚ್ಚಿಂದ ಎಲ್ಲ ಸೈಪಿಗೆ ಪಕ್ಕ ಇತ್ತೆ ಹುಚ್ಚು ಚುಚ್ಚಿದ ಹುಚ್ಚ ಸೈಪುಣ್ಯ ಅಂತ ಹೇಳಿ. ಯಾಕೆ ಅಂತ ಕೇಳಿದ್ದಕ್ಕೆ ಅವರು ಹೇಳಿದರು, ಅಷ್ಟು ನಮ್ಮ ಶರೀರದಲ್ಲಿ ಎಂಡೋಸಲ್ಫಾನ್ ಇದೆ. ನಾವೆಲ್ಲ ಈಗ ವಿಷಜಂತುಗಳಾಗಿದ್ದೇವೆ. ನಾಯಿ ಕಚ್ಚಿದ್ರೂ ಸಾಯಲ್ಲ, ಮನುಷ್ಯ ಕಚ್ಚಿದ್ರೆ ಸಾಯಬಹುದಾಯ್ತಾ? ಹಾಗೆ ಯಾರನ್ನು ಕಚ್ಚಲಿಕ್ಕೆ ಬಿಡಬೇಡಿ. ಇದು ಈಗಿನ ವಾಸ್ತವಿಕವಾದಂತಹ ಈಗಿನ ಸ್ಥಿತಿ. ಆದರೆ ನಮ್ಮ ಹಿರಿಯರು ಎಷ್ಟು ಯೋಚನೆ ಮಾಡಿದ್ರಂದರೆ, ಅಮಂತ್ರಮಕ್ಷರಂ ನಾಸ್ತಿ ನಾಸ್ತಿ ಮೂಲ ಮನೌಷಧಂ. ಯಾವುದೇ ಮಂತ್ರ ಆಗಬೇಕಾದರೆ ಅದಕ್ಕೆ ಅಕ್ಷರಗಳು ಬೇಕು. ಈಗ ರಾಮಾಯಣ ಮಾಸ, ಶ್ರೀರಾಮ ಜಯರಾಮ ಜಯ ಜಯ ರಾಮ ಅಂತ ಹೇಳಬೇಕಾದ್ರೆ ಅದಕ್ಕೆ 13 ಅಕ್ಷರಗಳು ಬೇಕು. ಅಕ್ಷರ ಸೇರದಿದ್ದರೆ ಮಂತ್ರ ಆಗುವುದಿಲ್ಲ. ಹಾಗೆಯೇ ನಾಸ್ತಿ ಮೂಲ ಮನೌಷಧಂ, ಯಾವುದೇ ಔಷಧಿ ಆಗಬೇಕಾದ್ರೆ ಬೇಕಾಗಿರುವುದು ಗಿಡಮೂಲಿಕೆಗಳು. ಒಬ್ಬರು ದೊಡ್ಡ ವೈದ್ಯರಿದ್ದರಂತೆ, ದೊಡ್ಡ ಶ್ರೀಮಂತ ವೈದ್ಯರವರು. ಅವರು ಒಂದು ದಿವಸ ಕೆಲಸದವರ ಹತ್ರ ಹೇಳಿದಂತೆ, ಇನ್ನೀ ಯಾನು ಬರ್ಪೆ ತಪ್ಪು ಕೊನೆಯರಿ ಕಿದಕ್ಕೆ ಪಡೆದು ತಪ್ಪು ಬಡತ್ತ ಯಾನು ಬರ್ಪೆ ಅಂತ. ಹಾಗೆ ಈ ವೈದ್ಯರ ಹೆಂಡತಿ ಕೆಲಸದವರೊಟ್ಟಿಗೆ ಹೋಗಿದ್ದಾರೆ. 4 ಜನ ಕೆಲಸದವರು ಇವರು ಹೋಗಿದ್ದಾರೆ. ಕೆಲಸದವರು ಹೋಗಿ ಒಂದು ಗಿಡವನ್ನು ಹಿಡಿದು ಕಡಿಲಿಕ್ಕೆ ನೋಡುವಾಗ ಈ ವೈದ್ಯರು ಬಂದಿರು, ಐನು ಕಡಿಪೆರೆ ಬಲ್ಲಿ ಅಂತ ಹೇಳಿದಂತೆ. ಹೌದಾ? ಅವನಿಗೆ ಮರ್ದಿಗೆ ಹಾಕೊಂಡು ಹಾಗೆ ಒಂದೇ ಒಂದು ಚಪ್ಪನ್ನು ಕಡಿಲಿಕ್ಕೆ ಬಿಡಲಿಲ್ಲ ಅವರು. ಆ ಗಿಡವನ್ನು ನೋಡುವಾಗ ಅವರು ಹೇಳಿದ್ದು, ಇಂದು ಜ್ವರಕ್ಕೆ ಹಾಪುದು, ಇಂದು ಕೆಮ್ಮಿಗೆ ಹಾಪುದು, ಒಂದು ತಲೆಬೇನೆಗೆ ಹಾಪುದು. ಹೀಗೆ ಅವರು ಹೇಳಿ ಹೇಳಿ ಯಾವುದೇ ಗಿಡವನ್ನು ತುಂಡು ಮಾಡಲಿಕ್ಕೆ ಬಿಡಲಿಲ್ಲ ಅಂತ. ಇನ್ನೊಂದು ರೋಚಕವಾದ ಆನಂದವಾದ ಕಥೆ ಹೇಳ್ತಾನೆ. ಒಬ್ಬರು ಊಟಕ್ಕೆ ಹೋಗಿದ್ರಂತೆ ಒಂದು ಮನೆಗೆ. ಬೇರೆ ಬೇರೆ ರೀತಿಯ ಅಡಿಗೆ ಮಾಡುವ. ಈಗೆಲ್ಲ ಹೀಗೆ ಒಂದು ಕೈಯಲ್ಲಿ ಮೊಬೈಲು, ಇನ್ನೊಂದು ಕೈಯಲ್ಲಿ ಎಣ್ಣೆ ಕಾಯಿಸಿ, ಕೆಲವೊಮ್ಮೆ ಇದರಲ್ಲಿ ನೋಡ್ತಾ ನೋಡ್ತಾ ಅದಕ್ಕೆ ಸೊಪ್ಪು ಹಾಕುವುದನ್ನು ಮರೆತು ಕೆಲವೊಮ್ಮೆ ಮೊಬೈಲೇ ಎಣ್ಣೆಗೆ ಹಾಕಲಿಕ್ಕೆ ಉಂಟು. ಆದರೆ ಆ ಕಾಲದಲ್ಲಿ ಹೇಗಿದ್ದರಂದರೆ, ಮನೆಯಲ್ಲಿ ಹಲಸಿನಕಾಯಿ ಸಿಕ್ಕಿದರೆ ಅದನ್ನೆಲ್ಲ ಉಪಯೋಗ ಮಾಡುವರು. ಅಲ್ಲಿ ಏನು ಬಿಸಾಡಲಿಕ್ಕಿಲ್ಲ. ಹಾಗೆ ಒಬ್ಬನಿಗೆ ಹಲಸಿನಕಾಯಿ ಅಂದರೆ ಆಗಲ್ಲ. ಅವನು ಊಟಕ್ಕೆ ಹೋಗಿದ್ದಾನೆ. ಅವ ಈಗ ಕಾಯುವುದು, ಇನ್ನೇನಾದರೂ ಬರ್ಬೋದು ಇನ್ನೇನಾದರೂ ಬರ್ಬೋದು ಅಂತ. ಕಾರಣ ಏನಂದರೆ, ಫಸ್ಟಿಗೆ ಬಂದದ್ದು ಉಪ್ಪಿನಕಾಯಿ. ಅದು ಹಲಸಿನಕಾಯಿ ಇದ್ದೇ ಉಪ್ಪಿನಕಾಯಿ ಬಂತು. ಮತ್ತೆ ವಾಪಸ್ ಒಂದು ಬಂತು, ಪಚ್ಚ ಪಚ್ಚ ಕಾಣ್ತದೆ. ಒಂದು ದಾದ ಅಕ್ಕ ಬಳಸೂನು ಅಂತ ಕೇಳಿದರು. ಆಗ ಅವರು ಹೇಳಿದರು, ಒಂದು ಚಟ್ನಿ ನಪ್ಪಿದಾಯಿತ ಮುಳ್ಳು ಪೂರ ಉಂಡತ್ತ, ಐನು ಪೂರ ಕೆತ್ತದ ಮುಳ್ಳುಗೂ ಪಣಿ ಮುಂಚಿ ಪಾಡ್ದು ಒಂದು ಪೂರ ಮಾಡ್ತು ಚಟ್ನಿ ಮಾಡ್ತೇನೆ ಬೆಳ್ಕೈದವ. ಅಯ್ಯೋ ಅವಳು ಆ ಪೂಜೆ ಅಂತೆ. ಮತ್ತೆ ಒಂದು ಪಲ್ಯ ಬಂತು, ಅದು ಹಲಸಿನ ಬೀಜದ ಪಲ್ಯ.
ಆಮೇಲೆ ಇನ್ನೊಂದು ಪಲ್ಯದ ಹಾಗಿರೋದು ಬಂತು, ಅದು ಸೋಳೆಯ ಪಲ್ಯ. ಇನ್ನೊಂದು ಬಂತು, ಅದು ಸ್ವಲ್ಪ ಮೊದಲಿನದ್ದು ನೀರಿನಲ್ಲಿ ಹಾಕಿದ್ದ ಒಂದು ಪಲ್ಯ. ಕೊನೆಗೆ ಹಪ್ಪಳ ಬಂತು. ಹಪ್ಪಳ ಬಂದಾಗ ಹಪ್ಪಳ ಆದರೂ ತಿನ್ನುವ ಊಟದೊಟ್ಟಿಗೆ ಅಂತ ಗ್ರಹಿಸಿದರೆ ಅದು ಹೇಳಿದ್ದು ಇದು ಹಪ್ಪಳವು ಕೂಡ ಹಲಸಿನ ಗಾಯದ್ದು ಹೇಳಿದೆ. ಬೇಜಾರಾಯಿತು, ಇನ್ನೆಂತ ಮಾಡುವುದು, ಇನ್ನು ಸ್ವಲ್ಪ ಪಾಯಸ ಆದರೂ ತಿನ್ನುವ ಗಟ್ಟಿಯಾಗಿ ಅಂತ ಕೂತ್ಕೊಂಡಿದ್ರು. ಪಾಯಸ 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 ಅಂತ ಬಂತು. ನೋಡಿದರೆ ಹಲಸಿನ ಹಣ್ಣಿನ ಪಾಯಸ. ಆಯ್ತಾ, ಬೇಜಾರಾಯಿತು ಇವನಿಗೆ. ಕೊನೆಗೆ ಕಾಯ್ತಾ ಇದ್ದಂತೆ ಮಜ್ಜಿಗೆ ಊಟ ಮಾಡುವ ಅಂತ. ಹಾಗೆ ಇವನಿಗೆ ಸಂಶಯ ಶುರುವಾಯಿತು. ಹಪ್ಪಳ ಹಲಸಿದ್ದೆ, ಪಾಯಸವೂ ಹಲಸಿದ್ದೆ, ಹಾಗೆ ಮಜ್ಜಿಗೆಯೂ ಕೂಡ ಅಂತ ಸಂಶಯದಲ್ಲಿದ್ದ. ಮಜ್ಜಿಗೆ ಅನ್ನ ಅಂತ ಬರುವಾಗ ಇವು ಹೇಳಿದಂತ, ಅಣ್ಣರೇ ಅಲ್ಲೆಲ್ಲ ಕಳ್ಕಾಯ್ತವೆ ಅಂತ ಕೂಡಿಸಿ ಅಂತ ಹೇಳಿದಂತೆ. ಅಂದರೆ ನಮ್ಮ ಹಿರಿಯರು ಎಷ್ಟು ರೀತಿಯಲ್ಲಿ ಅಡಿಗೆಯನ್ನು ಮಾಡ್ತಾ ಇದ್ರು. ಅಡಿಗೆ ಮಾಡ್ತಾ ಇದ್ರು ಎಂಬುದು ಮುಖ್ಯ ಅಲ್ಲ, ಆ ಅಡಿಗೆ ಎಲ್ಲವೂ ಊಟ ಮಾಡಿದರೆ ಗ್ಯಾಸ್ ಆಗ್ತಿರಲಿಲ್ಲ, ಹಾರ್ಟ್ ಫೈಲ್ ಆಗ್ತಿರಲಿಲ್ಲ, ನರ ದೌರ್ಬಲ್ಯ ಇರಲಿಲ್ಲ, ಕಣ್ಣಿಗೆ ಸಮಸ್ಯೆ ಆಗ್ತಿರಲಿಲ್ಲ. ಈಗ ಹುಟ್ಟಿದ ಮಗುವಿಗೆ ಕನ್ನಡಕ ಬೇಕು. ಯಾಕೆ ಕನ್ನಡಕದ ಸಮಸ್ಯೆ ಇದೆ ಅಂತ ಕೇಳಿದರೆ ಒಂದೇ ಒಂದು ಕಾರಣಕ್ಕೋಸ್ಕರ, ನಾವು ಕ್ಯಾಲ್ಸಿಯಂ ಉಪಯೋಗ ಮಾಡುವುದು ಕಡಿಮೆ. ಹಿರಿಯರಿಗಲ್ಲ, ಆಯ್ತಾ? ನೀವಿನ್ನೇನು ಇದನ್ನು ಎಂತ ತಿಂದರೂ ಕೂಡ ಇನ್ನೂ ಬಾರಿ ಇಂಪ್ರೂವ್ಮೆಂಟ್ ಆಗಲಿಕ್ಕಿಲ್ಲ. ಆದರೆ ಆಗಲಿಕ್ಕಿಲ್ಲ ಅಂತ ಹೇಳೋದಿಲ್ಲ. 40 ವರ್ಷಕ್ಕಿಂತ ಕೆಳಗೆ ಯಾರ್ಯಾರು ಕನ್ನಡಕ ಇಟ್ಟುಕೊಂಡಿದ್ದೀರಿ, 41 ದಿವಸ ನುಗ್ಗೆ ಸೊಪ್ಪನ್ನು ತಂದು ಒಂದು ಮುಷ್ಟಿ ತರಬೇಕು. ತಂದು ಬಿಸಿಯಾದ ಅನ್ನದ ಮೇಲೆ ಅದನ್ನು ಹಾಕಬೇಕು. ಆಗ ಅದು ಸಣ್ಣಕ್ಕೊಂದು ಬಾಡ್ತದೆ. ಅದಕ್ಕೆ ಊರಿನ ದನ, ಆಯಿತಾ, ಊರದ ಪೆತ್ತ. ನಾನು ಇಷ್ಟು ಹೇಳೋದು ಯಾಕೆಂದರೆ ನಾನು ಕಣ್ವ ತೀರ್ಥದಿಂದ ಬ್ರಹ್ಮಾವರದವರೆಗೆ ನಡೆದಿದ್ದೇನೆ. ನಾನು ದನ ಅಂತ ಹೇಳಿಕೊಂಡು 21 ದಿವಸ ಬೇಕಾಗಿತ್ತು. ನಾನು ಹೋಗ್ತಿದ್ದದ್ದು ಊರಿನ ದನ ಇರುವ ಮನೆಗೆ. ಅಕ್ಕ, ಈರಿನವಳು ಬೆತ್ತ ಉಂಡ ಅಂತ ಕೇಳುದು. ಉಂಡು. ಊರದ ಬೆತ್ತನ? ಅಂದು ಊರದ ಬೆತ್ತ ಅಂತ ನನ್ನನ್ನು ಕರ್ಕೊಂಡೋಗಿ ನೋಡುವಾಗ ದೊಡ್ಡದು ಬ್ಯಾ ಅಂತ ಕೂಗ್ತದೆ. ಅದು ಅಂಬಾ ಅಂತ ಕೂಗುವುದಿಲ್ಲ, ಅದು ಬ್ಯಾ ಅಂತ ಕೂಗುದು. ವ್ಯತ್ಯಾಸ ಉಂಟು ಕೂಗುವುದರಲ್ಲಿ ಕೂಡ. ಆಗ ನಾನು ಅವರಿಗೆ ಕೇಳ್ತೇನೆ, ಇಲ್ಲಿ ಊರದ ಹತ್ತಕ್ಕ ಅಪ್ಪ ಈರಿಕೆಯನ್ನ ಕಾಟ. ನನಗೆ ಆಗ ಆಶ್ಚರ್ಯ ಆಯ್ತೇನೆಂದರೆ, ಎಲ್ಲಿಂದಲೋ ಬಂದ ದನಗಳು ನಮ್ಮ ಊರಿನ ದನ ಆಯಿತು. ನಮ್ಮ ಮನೆಯಲ್ಲಿ ಸಾಕುವ ದನ ಕಾಟ ದನ ಆಯಿತು. ಅದಕ್ಕೆ ಹೇಳ್ತಾ ಇದ್ದೇನೆ, ಊರದ ಪೆತ್ತವ ಊರಿನ ದನದ ತುಪ್ಪವನ್ನು 1 ಸ್ಪೂನ್ ಹಾಕಬೇಕು. ಅದಕ್ಕೆ ಏನೆಲ್ಲ ಬೇಕು? ನುಗ್ಗೆ ಸೊಪ್ಪಿನ 1 ಮುಷ್ಟಿ, ಇನ್ನು 1 ಚಮಚ ಊರಿನ ದನದ ತುಪ್ಪ. ಇಷ್ಟು ನಾನು ಜಾಗೃತಿ ಹೇಳುವುದು ಯಾಕಂದರೆ ಕನ್ನಡಕ ನಾನು ಬರುವ ಸಲ ಕೆಲವರು ಹಾಕಬಾರ್ದು, ಚಿಕ್ಕ ಮಕ್ಕಳಿದ್ದರೆ. ಇದು ಎರಡನ್ನೂ ಅದಕ್ಕೆ ಹಾಕಿ 48 ದಿವಸ ಊಟ ಮಾಡಿ. ಒಂದು ವೇಳೆ ನಿಮ್ಮ ಕಣ್ಣು ಸರಿಯಾಗಲಿಲ್ಲ ಅಂತಾದರೆ ಆ ತುಪ್ಪ ದನದ್ದು ಊರಿನದ್ದು ಆಗಿರಲಿಕ್ಕಿಲ್ಲ, ಅಷ್ಟು ಗ್ಯಾರಂಟಿ ನಾನು ಹೇಳ್ಬೋದು. ಇಷ್ಟು ಶಕ್ತಿ ಆ ನುಗ್ಗೆ ಸೊಪ್ಪಿಗಿದೆ. ಇನ್ನು ನರ ದೌರ್ಬಲ್ಯ ಅಂತ ಹೇಳಿ ಯಾರ್ಯಾರ ಡಾಕ್ಟರ್ ಹತ್ರಕ್ಕೆ ಹೋಗಿ ಏನೇನು ಹೇಳಿ ಏನೇನು ತಿಂದು ಬೆಳಗ್ಗೆ ಕಲಸಿ ಕುಡಿಯುವುದೇನು, ರಾತ್ರಿ ನುಂಗುವುದೇನು ಎಲ್ಲ ಮಾಡ್ತಿರ್ತೇವಲ್ಲ ನರ ದೌರ್ಬಲ್ಯಕ್ಕೆ. ಏನು ಬೇಡ, ಅಶ್ವಗಂಧ ಅಂತ ಒಂದು ಬೇರು ಸಿಗ್ತದೆ. ಆ ಬೇರನ್ನು ಪುಡಿ ಮಾಡಿ ಇಟ್ಟುಕೊಂಡು ಅದನ್ನು ಇದೇ ದನದ ತುಪ್ಪದಲ್ಲಿ ತಗೊಂಡ್ರೆ ಸಾಕು. ಆಗ ನಮ್ಮ ನರ ದೌರ್ಬಲ್ಯ ಹೋಗುತ್ತೆ. ಯಾರಿಗೆ ರಕ್ತ ಕಡಿಮೆ ಇದೆ ಅವರು ದ್ರಾಕ್ಷೆಯನ್ನು ಬೆಳಗ್ಗೆ ನೀರಿನಲ್ಲಿ ಹಾಕಿ ತಿಂದರೆ, ಬೆಳಗ್ಗೆ ನೀರಿನಲ್ಲಿ ಹಾಕೋದಲ್ಲ, ಮೊದಲ ಸಲ ರಾತ್ರಿ ಹಾಕಬೇಕು, ಬೆಳಗ್ಗೆ ತಿನ್ನಬೇಕು. ಅದನ್ನು ಬರಿ ಹೊಟ್ಟೆಗೆ ತಿಂದರೆ ನಿಮಗೆ ರಕ್ತ ಹೆಚ್ಚಾಗುತ್ತೆ, ವಿಶೇಷವಾಗಿ ಹೆಣ್ಮಕ್ಕಳು. ನನ್ನ ಶಿಷ್ಯಗಳು ಮೊನ್ನೆ ಆಸ್ಪತ್ರೆಯಲ್ಲಿದ್ದರು. ಸಮಸ್ಯೆ ಅವಳಿಗೆ ರಕ್ತ ಇಲ್ಲ, ಹಿಮೋಗ್ಲೋಬಿನ್ ಕಡಿಮೆ. ಈ ಬಾಳೆಕಾಯಿ ಇದೆಯಲ್ಲ, ಬಾಳೆಕಾಯಿ ಕೆಲವರಿಗೆ ಅವು ಬಾಳೆಕಾಯಿ ತಿಂದು ಓಡಿದೆಯಾ ಅಂತ. ಆ ಬಾಳೆಕಾಯಿಯ ಸಿಪ್ಪೆ ಇದೆಯಲ್ಲ, ಚಿಪ್ಸ್ ಮಾಡ್ತೇವೆ ನೋಡಿ, ಚಿಪ್ಸ್ ಮಾಡಿದರೆ ಸಿಪ್ಪೆ ಬಾಕಿ ಇರ್ತದಲ್ಲ,
ಅದನ್ನು ಚಂದಕ್ಕೆ ಚಿಕ್ಕ 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 ತುಂಡು ಮಾಡಿ ತುಪ್ಪ ಹಾಕಿ ಒಳ್ಳೆ ಪಲ್ಯ ಮಾಡಿ ಹಿಮೋಗ್ಲೋಬಿನ್ ಹೆಚ್ಚಾಗ್ತದೆ. ನಾವದನ್ನು ಬಿಸಾಡೋದಲ್ವಾ? ಹೀಗೆ ನೀವು ಮಾಡುವ ಎಲ್ಲ ಆಹಾರದಲ್ಲಿ ನಮ್ಮ ಶರೀರಕ್ಕೆ ಬೇಕಾಗಿರುವ ಶಕ್ತಿ ಲಭ್ಯ ಆಗತ್ತೆ. ಇದಕ್ಕೆ ನಮಗೆ ಯಾವುದರಲ್ಲಿ ಯಾವುದು ಇದೆ ಅಂತ ಗೊತ್ತಿರಬೇಕು. ಅದು ನೂಡಲ್ಸ್ನಲ್ಲಿ ಇಲ್ಲ. ನಾನೊಂದು ಮನೆಗೆ ಹೋಗಿದ್ದೆ ಇದ್ರೆಡೆಗೆ. ಎನ್ನ ಬಾಲೆದು ಪಾಪ ಮಾಸ್ಟ್ರೆ ಏರ್ಸಲ ಪಾತೆ ರುಚಿ ದಾಳ ರಗಳೆ ಜಾವ ಎನ್ನ ಬಾಲೆದ ಹಾಗೊಂಜಿ ಎಂತ ಹೇಳೋದಕ್ಕೆ ಹೀಗೆ ಮಾಡೋದಕ್ಕೆ ನನಗೆ ಗೊತ್ತಿಲ್ಲದೆ ಕೇಳಿದ್ದಲ್ಲ, ನೀವು ಎಷ್ಟು ಜನ ಹೇಳ್ತೀರಿ ನೋಡುವ ಅಂತ. ಯಾರ್ಯಾರು ಹೆಚ್ಚು ರಿಮೋಟ್ ಹಿಡಿತಾರೆ ಅವರಿಗೆ ರಿಮೋಟ್ ಗೊತ್ತಿದೆ. ಆ ರಿಮೋಟಿನಲ್ಲೇ ಮನೆ ಪೂರ್ಣ ರಿಮೋಟ್ ಮಾಡ್ತಾ ಇರೋದು. ಅಮ್ಮ ಹೇಳಿದಾಗೂ ಕೇಳಲ್ಲ, ಅಪ್ಪ ಹೇಳಿದಾಗೂ ಕೇಳಲ್ಲ, ಅಜ್ಜಿ ಹೇಳಿದಾಗೂ ಕೇಳಲ್ಲ, ಎಲ್ಲರಿಗೂ ಇವನದ್ದೇ ರಿಮೋಟ್. ಆ ರಿಮೋಟ್ ಕೈಯಲ್ಲಿ ಇದ್ದರೆ ಸಾಕು ಮಾಸ್ಟ್ರೇ, ನನ್ನ ಮಗು ಏನು ತಲೆಬಿಸಿಲ್ಲ, ಊಟ ಮಾಡಲ್ಲ, ತಿಂಡಿ ಮಾಡಲ್ಲ, ಯಾರು ಹೇಳಿದರೂ ಕೇಳಲ್ಲ, ರಾತ್ರಿ 1 ಗಂಟೆ 2 ಗಂಟೆ ಆಗ್ತದೆ ಮಲಗುವಾಗ ಅಂತ ಹೇಳ್ತೀವಿ. ಆ ಮಗು ನೋಡುವುದೆಂಥದ್ದು ಕಾರ್ಟೂನ್. ನಮ್ಮ ಮಕ್ಕಳು ನೋಡುವಂಥದ್ದು ಕಾರ್ಟೂನು. ಮತ್ತು ಅಪ್ಪ ಅಮ್ಮ ಬಂದು ಹೇಳಲಿಕ್ಕುಂಟು, ವಾರ್ತೆಗಾಂಡು ಮಗ ಆಫ್ ಮಾಡಿ. ನನಗೆ ದೇಶದ ಕತೆ ಬೇಡ, ಊರಿನ ಕತೆ ಬೇಡ, ನಮ್ಮದು ಕಂಟ್ರೋಲ್ ಯಾವುದಾದ್ರು ಹೇಳಿದ್ರೆ ಇದರಲ್ಲಿ. ಆ ಮಗು ಯಾರಿಗಾದರೂ ಮಾತನಾಡ್ತದ? ಅಪ್ಪ ಅಮ್ಮನಿಗೆ ಏನು ತಲೆಬಿಸಿ ಇಲ್ಲ, ಕಾರ್ಟೂನ್ ಹಾಕಿ ಕೊಟ್ಟರೆ ಆಯಿತು, ಮಗು ನೋಡ್ತಾ ಇರ್ತದೆ. ಹಾಗಾಗಿ ನಮ್ಮ ಮಕ್ಕಳೆಲ್ಲ ಈಗ ಏನಾಗಿದ್ದಾರೆ, ಕಾರ್ಟೂನ್ ಆಗಿದ್ದಾರೆ ವಿನಃ ಆ ಮಗು ಮುಂದೆ ಒಂದು ಮುಕ್ತೇಸರಾಗಲಿಕ್ಕಿಲ್ಲ, ನಮ್ಮ ದೇಶದ ಪ್ರಧಾನಮಂತ್ರಿ ಆಗಲಿಕ್ಕಿಲ್ಲ, ನಮ್ಮ ದೇಶದ ರಾಷ್ಟ್ರಪತಿ ಆಗಲಿಕ್ಕಿಲ್ಲ. ಯಾಕಂದರೆ ಇದನ್ನೇ ನೋಡಿ ಕಲ್ತದಲ್ಲ. ಈ ಕಾರ್ಟೂನ್ ಸೀಕು ಅಂತುಂಟು, ನೋಡಿದ್ದೀರ ನೀವು? ಕಾರ್ಟೂನ್ ಸೀಕು ಅದೆಂಥದ್ದು? ಅಪ್ಪ ಕೂತರೆ ಅಪ್ಪನ ತಲೆಗೆ ಹೊಡೆಯುವುದು ಚಂಡೆ ಹೊಡೆದಾಗಿ. ಇದೆಲ್ಲ ಕಾರ್ಟೂನ್ ಸೀಕುಗಳು. ಎಲ್ಲಿಯಾದರೂ ಸ್ಟೂಲ್ ಇಟ್ಟರೆ ಅದರ ಮೇಲೆ ಕುಣಿಯುವುದು. ಸಣ್ಣ ಮಕ್ಕಳು ನೋಡಿದಿರಲ್ಲ, ಹಿಂದೆಲ್ಲ ಹಾಗೆ ಕುಣಿತಿರ್ಲಿಲ್ಲ. ಹಿಂದೆ ಮಕ್ಕಳು ಸಭ್ಯವಾಗಿ ಕೂತ್ಕೊಳ್ತಿದ್ರು. ಹೀಗೆ ಈ ಕಾರ್ಟೂನ್ ಸೀಕುಗಳುಂಟಲ್ಲ, ಇದರ ಪರಿಣಾಮವಾಗಿ ಮಗು ಈಗ ಊಟ ಮಾಡುವುದು ಹೇಗೆ? ಮೊಬೈಲಿಗೆ ಇಟ್ಕೊಳ್ಬೇಕು, ಇದು ತಿಂತದ, ಇದನ್ನೆಲ್ಲ ನೋಡುವುದು. ಆಯಿತು, ಮಕ್ಕಳ ಕತೆ ಹಾಗೆ. ಆದರೆ ದೊಡ್ಡವರ ಕತೆ ಎಂಥದ್ದು? ಬಂದ ಸ್ನಾನ ಎಲ್ಲ ಮಾಡಿದ, ಈಗೆಲ್ಲ ಬೈಪಣೆ ಅಲ್ಲ. ಬೈಪಣೆ ಅಂದರೆ ಗೊತ್ತಾಯ್ತಾ? ಊಟಕ್ಕೆ ದನಕ್ಕೆಲ್ಲ ಹಾಕ್ತಿದ್ರಲ್ಲ ಎತ್ತರದಲ್ಲಿ, ಹಾಗೆ ಈಗ ಕೆಳಗೆ ಕೂತ್ಕೊಳ್ಳಿಕ್ಕೆ ಯಾರಿಗೂ ಆಗುವುದಿಲ್ಲ. ಬೈಪಣೆ ಊಟ ನಮಗೆ. ಆ ಬೈಪಣೆಯಲ್ಲಿ ಕೂತು ತಟ್ಟೆ ಇಟ್ಟಿತು. ಮತ್ತದನ್ನು ಉಂಡೆ ಮಾಡಲಿಕ್ಕೆ ಉಂಟು. ಹೀಗೆ ಈ ಸಾರು ಸಾಂಬಾರು ಮಜ್ಜಿಗೆ ಅದು ಊಟ ಮಾಡಲಿಕ್ಕೆ ಅಂತಿಲ್ಲ, ಎಲ್ಲ ಒಟ್ಟಿಗೆ ಹಾಕಿದ್ರೆ ಕಲಸ ಮಾಡೋದು. ಯಾಕಂದರೆ ರುಚಿ ನೋಡಲಿಕ್ಕೆ ಇದು ನಾವು ಮೊಬೈಲ್ನಲ್ಲಿ ಇರುವುದು ಅಥವಾ ಟಿ ವಿಯಲ್ಲಿ ಇರುವುದು. ಮತ್ತು ಇದು ಇನ್ನು ಎಷ್ಟು ಆದರೇನು, ಹೀಗೆಲ್ಲ ಈ ಆನೆಗೆ ಒಂದು ಉಂಡೆ ಮಾಡಿದಾಗ ಎಲ್ಲ ಉಂಡೆ ಮಾಡಿತ್ತು ಹೀಗೆ ಹಾಕಿ. ಈ ಉಂಡೆ ಮಾಡುವಾಗ ಕೆಲವೊಮ್ಮೆ ಮೇಲೆ ಹೋಗುವಂಥ ಒಂದು ಜಿರಲೆ ಚಕ್ಕ ಅಂತ ಬಿದ್ದರೆ ಅದು ಈ ಉಂಡೆಗೆ ಮಿಶ್ರಣ ಆದರೆ ಹೆಣ್ಣು ಬುಡಿದು ಎದ್ದು ಒಗ್ಗರಣೆ ಮಾಡ್ತೇವೆ ಅಂತ. ಇಂತಹ ಸ್ಥಿತಿ ಈಗ ನಮ್ಮ ಮನೆಯಲ್ಲಿ ಇರುವುದು. ಇದು ಅಲ್ಲ ಅಂತ ಹೇಳಿದರೆ ಯಾರಾದರೂ ಒಬ್ಬರು ಹೇಳಿ ನಿಂತುಕೊಂಡು, ಈರು ಪಣ್ಪುನ ಸತ ಶುದ್ಧ ಸುಳ್ಳು ಪಣ್ಪು ನೀರು ಏನ ಭಾಷಣ ಉಂಟಾಲೆ ಯಾರಾದರೂ ಇದ್ರೆ. ಈ ಸ್ಥಿತಿ ಎಲ್ಲ ನಮ್ಮ ಹಿರಿಯರು ಮಾಡ್ತಾ ಇದ್ದದ್ದು. ಅವರೇನು ಮಾಡ್ತಾ ಇದ್ರು? ಅನ್ನಪೂರ್ಣೆ ಸದಾ ಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂದೇಹಿ ಚ ಪಾರ್ವತಿ. ಈ ಶ್ಲೋಕ ಕೆಲವೊಮ್ಮೆ ಈಗ ನೀವು ಕೇಳ್ಬೋದು, ಅಪ್ಪ ದುಮ್ಮದಲ್ಲಿ ಕೂಡ ಈ ಶ್ಲೋಕ ಒಂದೊಂದಿತ್ತೇರಾ ಅಂತ ಕೇಳ್ಬೋದು. ಈಗೆಲ್ಲ ಪ್ರಶ್ನೆ ಕೇಳೋರು ಜಾಸ್ತಿ ಆಯ್ತಾ? ಶ್ಲೋಕ ಗೊತ್ತಿಲ್ಲದಿದ್ದಿರ್ಬೋದು, ಆದರೆ ಒಂದು ನಮಸ್ಕಾರ ಮಾಡುವಂಥ ಅಭ್ಯಾಸ ಇತ್ತು. ದೇವರೇ ನೀನು ನನಗೆ ಅನ್ನ ಕೊಟ್ಟಿದ್ದೀಯಾ, ಅದನ್ನು ನಾನು ಸ್ವೀಕಾರ ಮಾಡ್ತಾ ಇದ್ದೇನೆ, ನನ್ನ ಆರೋಗ್ಯವನ್ನು ವೃದ್ಧಿ ಮಾಡುವಂತ. ಈಗ ಗರಿಷ್ಠ ಜನರಿಗಿರುವಂತಹ ಶುಗರು, ಗರಿಷ್ಠ ಜನರಿಗಿರುವ ಪ್ರೆಷರು, ಗರಿಷ್ಠ ಜನರು ಕೊಳೆ ಹಾಕಿದ್ದೆತ್ತೀನಿ ಬೊಲ್ಪುಗಳಾಗ್ತದೆ ಇದ್ದೀರಾ ಹಾರ್ಟ್ ಫೈಲಿಗೆ. ಡಾಕ್ಟರ್ ಪಂಡೇರ್ ಅಂತ. ಈ ಹಾರ್ಟ್ ಫೈಲ್ ಆಗಲಿಕ್ಕೆ ಇದಕ್ಕೆಲ್ಲ ಒಂದೇ ಒಂದು ಕಾರಣ ಏನು?
ನಾವು ಆಹಾರವನ್ನು ಯಾವುದನ್ನು ತಿನ್ನಬೇಕು ಯಾವುದನ್ನು ತಿನ್ನಬಾರದು ಎಂಬುದು ನಾವು ಗೊತ್ತಿಲ್ಲದೆ ಏನೇನು ತಿಂತೀವಿ. ನಾವು ಏನೇನು ತಿನ್ನಬಾರದು ಅದನ್ನೆಲ್ಲ ತಿಂತೇವೆ, ಏನೇನು ಕುಡಿಬಾರದು ಅದನ್ನೆಲ್ಲ ಕುಡಿತೇವೆ. ಮೊದಲೆಲ್ಲ ಮದುವೆಗೆ ಇಲ್ಲ, ಇದೆಲ್ಲ ಉಂಟ ಮದುವೆಗೆ? ಯಾರ ಮದುವೆಗೂ ಇಲ್ಲ. ಮಾಂಸಾಹಾರ ಮಾಡುವವರ ಮದುವೆಗೆ ಇದೆಲ್ಲ ಇಲ್ಲ. ಇದೆಲ್ಲ ಗೊತ್ತಾಯ್ತಲ್ಲ. ಇದು ಇಲ್ಲ. ಇದೆಂಥದ್ದು? ಕೋಳಿ ಇಲ್ಲ. ಮದುವೆಗೆ ಕೋಳಿ ಪದಾರ್ಥ ಮಾಡಲಿಕ್ಕಿಲ್ಲ. ಈಗ ನಮ್ಮ ಹಿಂದೂಗಳಿರ್ತಕ್ಕಂತಹ ಮಂದಿರದಲ್ಲಿ, ದೇವಸ್ಥಾನಗಳಲ್ಲಿ ನಮ್ಮವರ ಮದುವೆ ಕಡಿಮೆ, ಇನ್ನೆಲ್ಲೋ ಮದುವೆ ಜಾಸ್ತಿ. ಯಾಕಂದ್ರೆ ಅಲ್ಲಿ ಇದು ಎಲ್ಲ ಕೊಡ್ಲಿಕ್ಕಾಗ್ತದೆ, ಏನು ತೊಂದರೆ ಇಲ್ಲ. ಹಾಗೆ ಸದ್ಯಕ್ಕೆ ಬೊಜ್ಜಕ್ಕೆ ಒಂದು ಬರಲಿಲ್ಲ. ಅದು 15ಕ್ಕಿಂತ ನನ್ನೊಬ್ಬರು ದೋಸ್ತಿ ಇದ್ದರು. ಆ ದೋಸ್ತಿ ಏನು ಹೇಳಿದ್ರಂದರೆ, ಒಂದು ಬೊಜ್ಜೋಗಲೆತ್ತಿತ್ತೆ ಮಾಸ್ಟೆ, ಒಂದು 700 ಜನ ಒಂದು ಬೊಜ್ಜೋಗನ್ನು ಪೂರ ಏರ್ಪಾಡು ಮಾಡ್ತಿತ್ತೆ. ಹಾಗೆ ಬರ್ತೀನಿ ನಾನು ಒಣಸು ಪೂರ ಬಾಕಿ ಅಂಡೆ ಅಡಕ್ಕಿನಿ ಪೂರ ಬೊಕ್ಕ ಇಲ್ಲಾಡಿಗೆ 14ನೇ ತಾರೀಕು 15 ಕೂರ್ಸ ಯಾರೊಂದು ಐತೆಂಕಲ್ 300 ಜನಕ್ಕೆ ಮಾಡ್ತೀನಿ. ದಿವಸಲ್ಲಿ ಜನ ಆಜಿನುವುದು. ಇದು ಈಗಿನ ವಾಸ್ತವಿಕವಾದಂತಹ ಸ್ಥಿತಿ. ಹಾಗಾಗಿ ಏನನ್ನು ತಿನ್ನಬಾರದು ಅದನ್ನು ತಿನ್ನಬಾರದು, ಯಾವುದನ್ನು ಕುಡಿಬಾರದು ಅದನ್ನು ಕುಡಿಬಾರದು. ಇದು ನಮ್ಮ ಹಿರಿಯರು ಹೇಳಿರ್ತಕ್ಕಂಥ ಮಾತು. ಇದನ್ನು ನೆನಪಿಸಿಕೊಡುವುದಕ್ಕೋಸ್ಕರ ಇರ್ತಕ್ಕಂಥ ಕಾರ್ಯಕ್ರಮ ಈ ಆಷಾಢದ ಈ ಕಾರ್ಯಕ್ರಮ. ಅಧ್ಯಕ್ಷರು ನನ್ನ ಹತ್ತಿರ ಕೂತುಕೊಂಡಾಗ ನೀವು ಗ್ರಹಿಸಿರ್ಬೋದು, ಆಯ್ತು ಬೇರೆ ಪಾತ್ರೆಯೊಂದು ಇತ್ತೇನೆ, ಎರೆಟ್ಟು ಜೋಕುಲಿ ಎತ್ತು ಬುಡಿದಿಲ್ಲ ಅಂತೆಲ್ಲ ಕೇಳಿದ್ದು ಅಂತ ಗ್ರಹಿಸಿರ್ಬೋದು. ಅದು ಯಾವುದಲ್ಲ ನಾವು ಮಾತನಾಡಿ. ಆ ವಿಶೇಷ ಏನಂದರೆ, ಅವರು ಏನು ಹೇಳಿದ್ರಂದರೆ, ಈಗ ಕೊನೆಯಲ್ಲಿ ಎಲ್ಲರಿಗೆ ಕೇಳಲಿಕ್ಕುಂಟು, ನಾವು ತುಂಬ ಚಟ್ನಿ ಮಾಡಿದ್ದೇವೆ, ಆ ಚಟ್ನಿ ಯಾವುದರದ್ದು ಅಂತ ಹೇಳಬೇಕು ಅಂತ. ಹಾಗಾಗಿ ತಿನ್ನುವಾಗ ಜಾಗೃತೆ ಇರಬೇಕು. ಕೊನೆಗೆ ತಪ್ಪಿ ಏನೇನು ಹೇಳಬೇಡಿ. ಯಾವುದರ ಚಟ್ನಿ ಇದು? ಇದು ತಿಮರೆ ಚಟ್ನಿಯಾ, ಇದು ಕುಕ್ಕು ಶುಂಠಿಯಾ, ಅಥವಾ ಇದು ಶುಂಠಿಯಾ, ಅಥವಾ ಒಂದೆಲಗವ, ಈ ರೀತಿ ಬೇರೆ ಬೇರೆ ರೀತಿಯ ಚಟ್ನಿಗಳಿರ್ತದೆ. ಪಲ್ಯ ಹಿಂದೆಲ್ಲ ನಾವು ಚಿಕ್ಕದಿರಬೇಕಾದ್ರೆ ಆಗ ತಿನ್ನಲಿಕ್ಕೂ ಇಲ್ಲ ನಮಗೆ. ಆಗ ಹೊಟ್ಟೆ ತುಂಬ ತಿನ್ನಬೇಕಾದ್ರೆ ಒಂದು ಹಲಸಿನಕಾಯಿ ಸಿಗಬೇಕು, ಆಗ ನನಗೆ ಹೊಟ್ಟೆ ತುಂಬ. ಈಗ ಹೊಟ್ಟೆ ತುಂಬ ಅದನ್ನು ಎಲ್ಲಿಯಾದರೂ ಮಾಡಿಟ್ರೆ ತರಿಯ ಬಂಜಿ ಬಂಗುಡು ಅಷ್ಟೇ ಅಂತ. ಈಗ ಯಾರು ಬೆಳ್ತಾರೆ ತಿನ್ನೋದಿಲ್ಲ. ಅಮೇರಿಕಕ್ಕೆ ಅದೇ ಹೋದರೆ 800 ರೂಪಾಯಿ, ಅಲ್ಲಿಯ 800 ಅಲ್ಲ, ಇಲ್ಲಿ 800 ರೂಪಾಯಿ ಉಂಟದು 1 kg ದೈತಗೆ ಬೆಳ್ತರಿಕೆ. ಅಷ್ಟು ಅದಕ್ಕೆ ಭಾರಿ ಶಕ್ತಿ ಇದೆ ಅದಕ್ಕೆ ಅಂತ. ಇನ್ನು ನಿಮಗೆ ಗೊತ್ತಿಲ್ಲ, ಆ ಹಲಸಿನ ಬೀಜವನ್ನು ಯಾರು ಮಾಡುವ ಆಸಕ್ತಿ ಇದ್ದರೆ ಮಾಡಿ ಆಯಿತಾ. ಹಲಸಿನ ಬೀಜವನ್ನು ಚಂದ ಒಣಗಿಸಬೇಕು, ಒಣಗಿಸಿ ಚಿಕ್ಕ 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 ತುಂಡು ಮಾಡಬೇಕು. ಮಾಡಿ ಅದನ್ನು ಒಳ್ಳೆ ಹುರಿಬೇಕು, ಸರಿ ಹುರಿಬೇಕು. ಹುರಿದಾಗುವಾಗ ಕಾಫಿ ಕುಡಿತೇವಲ್ಲ ನಾವು, ಆ ಕಾಫಿಯ ಕಲರ್ ಆಗುವಾಗ ಹುರಿಬೇಕು, ಬಿಳಿ ಇರ್ತದಲ್ಲ ಕಾಫಿ. ಮತ್ತೆ ಅದನ್ನು ಪುಡಿ ಮಾಡಿ ನೀವು ಕಾಫಿ ಮಾಡಿ. ನೀವು ಇದು ಕಾಫಿ ಪುಡಿ ಅಲ್ಲ ಅಂತ ಯಾರಿಗೂ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಂತಹ ಕಾಫಿ ಪುಡಿ ಆಗತ್ತೆ. ನಾವು ಉಳಿದ ಕಾಫಿ ಕುಡಿಯೋದಕ್ಕಿಂತ ತುಂಬ ಪ್ರೋಟೀನ್ ಇದರಲ್ಲಿ ಉಂಟು. ಹಾಗಾಗಿ ಆಷಾಢದ ಈ ಒಂದು ಕಾರ್ಯಕ್ರಮ ಯಾಕೆ ಅಂತ ಕೇಳಿದರೆ, ಒಂದು ನಿಮಗೆ ನೆನಪು ಮಾಡಲಿಕ್ಕೆ ತೆಗಟೆ ತಿನ್ನಬೇಕು ಅಂತ. ಸುಮ್ಮನೆ ನಾನು ಲೆಕ್ಕ ಕೇಳಲಿಕ್ಕೋಸ್ಕರ ಈ ವರ್ಷ ತೆಗಟೆ ಪದಾರ್ಥ ಮಾಡಿದವರೊಮ್ಮೆ ಕೈ ಮೇಲೆ ಮಾಡಿ, ಮನೆಯಲ್ಲಿ ತೆಗಟೆ ಮಾಡಿದವರು ಒಮ್ಮೆ ವಿಡಿಯೋ ಮಾಡಿರಿ ಅವರದ್ದು ನೋಡಿ. ಸ್ವಾಮಿ ಒಂದು ವಿಡಿಯೋ ಮಾಡಿ ಅದು ಎಷ್ಟು ಜನ ಇದ್ದಾರೆ ಅಂತ ಒಮ್ಮೆ ಕೈ ಮೇಲೆ ಮಾಡಿ ನೋಡಿ, ಹಾಗಾದ್ರೆ ಇದು ಸುದ್ದಿ ಆಗಲಿ ಅಂತ. ತೆಗಟೆ ತಿಂದವರ ಸಂಖ್ಯೆ ಆಯ್ತಾ, ಈಗ ತೋರಿಸ್ತಾ ಇರುವುದು ತೆಗಟೆ ತಿಂದವರ ಸಂಖ್ಯೆ 1 2 3 4 5 6. ಈಗ ಸುಮ್ಮನೆ ಕೈ ಎತ್ತಿರ್ತಾ ಇದ್ದಾರಾ? ಇಲ್ಲ. ಅಲ್ಲಿ ಅಮ್ಮ ಆಗಲಿಲ್ಲ, ನಿಮ್ಮಲ್ಲಿಗೆ ಬರಲಿಲ್ಲ, ಅವರು ವಿಡಿಯೋ ಮುಟ್ಲಿಲ್ಲ ನಿಮ್ಮಲ್ಲಿಗೆ. ಈಗ ಈಚೆ ಪಕ್ಕದಲ್ಲಿ ಯಾರಿಲ್ವೋ? ಅಲ್ಲಿದ್ದಾರೆ. 2 3 ಜನ ಈ ಕಡೆಯಲ್ಲಿ ಇದ್ದಾರೆ. ಸರಿ, ಹೀಗೆ ನಮ್ಮ ಮನೆಯಲ್ಲಿ ಮಾಡುವ ತೆಗಟೆ ಪದಾರ್ಥ ಉಂಟಲ್ಲ, ಅದರಲ್ಲಿ ಏನು ಲಾಭ ಇದೆ ಅಂತ ಗೊತ್ತಾ ನನಗೆ? ನಾವು ತೆಗಟೆ ತಿನ್ನಬೇಕು. ಸರಿ, ಯಾಕೆ ತಿಂತೀವಿ? ಒಂದು, ಕರ್ಕಾಟಕ ಮಾಸದಲ್ಲಿ, ಅಂದರೆ ಸ್ವಲ್ಪ ಈ ಕರ್ಕಾಟಕಕ್ಕೂ ಆಷಾಢಕ್ಕೂ ಸಣ್ಣ ಶ್ರಾವಣಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ, ಸ್ವಲ್ಪ ದಿವಸದಲ್ಲಿ ವ್ಯತ್ಯಾಸ ಇದೆ.
ತಜಂಕ ಅದು ಗೊತ್ತಾದ ತಜಂಕ ತಿಂತನಕಲ್ಲ ಈಗ ಕಂಡಬಡ ಜನ ಜಾಸ್ತಿ ಆಯ್ತಾ ಅಂತ. ತಜಂಕ ತುಳುವಿನಲ್ಲಿ ತಜಂಕ ಹೇಳುವ ತಗಟೆ ಹೇಳ್ತೇವೆ ನಾವು. ಅದನ್ನು ತಿನ್ನುವುದರಿಂದ ಪಿತ್ತದ ಸಮಸ್ಯೆ ಇರುವವರಿಗೆ ಆ ಸಮಸ್ಯೆ ಕಡಿಮೆ ಆಗುತ್ತೆ. ಯಾರ್ಯಾರಿಗೆ ಪಿತ್ತರಸ ಜಾಸ್ತಿ ಆಗ್ತದೆ ಅವರಿಗೆ ಹುಳಿ ತೇಗು ಬರ್ತದೆ. ಬಜಿಲಿ ತಿಂದಿಲ್ಲ ಪೂಜೆ ಮಾಸ್ಟರ್ ಪುಳಿ ಬರ್ಪಣಬೇಕು ಪುಳಿ ಬರ್ತದೆ ಕೊಂಚ ಡ್ರಕ್ ಎಂದು ಬಣ್ಣೀರೆ ಅಂತ. ಹಾಗೆ ನಿನಗೆ ಈ ಎಲ್ಲ ಸಮಸ್ಯೆಗೆ ಒಂದೇ ಒಂದು ಕಾರಣ, ಹುಳಿ ತೇಗು ಬರಲಿಕ್ಕೆ ಕಾರಣ ಅದು ಇನ್ನೊಂದು ಭಾಷೆಯಲ್ಲಿ ಇಂಗ್ಲೀಷಲ್ಲಿ ಆ್ಯಸಿಡಿಟಿ ಹೇಳ್ಬೋದು. ಇದು ಆಗದೇ ಇರಲಿಕ್ಕೆ ತೆಗೆಟೆ ಪದಾರ್ಥವನ್ನು ಒಂದು 3-4 ಸಲ ಮಾಡಿ, ಕರ್ಕಾಟಕ ಮಾಸದಲ್ಲಿ ಮಾಡಿ. ಅದರ ಪರಿಣಾಮ ಏನು? ನಮ್ಮ ಪಚನೇಂದ್ರಿಯಗಳು ಕ್ಲಿಯರ್ ಆಗತ್ತೆ, ಇನ್ನು ಜೀರ್ಣಕ್ರಿಯೆ ಕರೆಕ್ಟ್ ಆಗತ್ತೆ. ನಾವು ಸರಿ ಆಹಾರ ತಿನ್ನಲಿಲ್ಲ, ಈಗ ಇರುವಂಥದ್ದೇನು ನೂಡ್ಲೆನ್ಸ್ ಅದೋ ಇದೋ ಲಂಡು ಪುಸ್ತಕ ತಂದು ಮನೆಯಲ್ಲಿ ಅದಕ್ಕೆ ಎಣ್ಣೆಗೆ ಹಾಕುವುದು ಮತ್ತು ಅದನ್ನು ತಿನ್ನೋದು ಭಾರಿ ಅಡ್ಡೆ ತಿಂದು ಅಂತ. ತಿನ್ನುವಾಗ ಗೊತ್ತಾಗ್ತದೆ ನೀವು ಮುಖ ನೋಡಿದ್ರೆ ಎಷ್ಟು ಚೆನ್ನಾಗಿರ್ತದೆ ಅಂತ. ಅದು ತಿಂದರೆ ಇರುವ ಪರಿಣಾಮ ಏನು? ಮರು ದಿವಸ ಬೆಳಗ್ಗೆ ನಾವು ಒಂದು ಜಾಗದಲ್ಲಿ ಯಾರು ನೋಡದಲ್ಲಿ ಕೂತುಕೊಳ್ತೇವಲ್ಲ, ಆ ಕೂತುಕೊಂಡ ಸಮಯದಲ್ಲಿ ಇದು ನೂಕುಂಡಲ್ಲ ಹೋಗಿದೆಯ ಏಟು ಕೊತ್ತು ಕುಳ್ಳಿ ಗೊತ್ತುಂಟ, ಹೋಗಲಿ ಅಂತ ಕಾಯುವುದು, ಇದು ಹೋಗುವುದೇ ಇಲ್ಲ. ಏನು ಸಮಸ್ಯೆ? ಅದರಲ್ಲಿ ನಾರಿನಂಶಗಳಿಲ್ಲ. ನಾರಿನಂಶ ಇಲ್ಲದೆ ಇದ್ರೆ ಇದು ಹೋಗ್ತದಾ? ಅದು ಹೋಗುವುದಿಲ್ಲ. ಅದು ಹೋಗದಿದ್ದಾಗಿರುವ ಸಮಸ್ಯೆ ಏನು? ಒಂದು ದಿವಸ ಹೋಗಲಿಲ್ಲ, 2 ದಿವಸ ಹೋಗಿ ಟ್ರೈ ಮಾಡಿದ್ದು, 2ನೇ ದಿವಸ ಇಲ್ಲ, ಹೋಗುವುದಿಲ್ಲ. 3ನೇ ದಿವಸ ಆಗುವಾಗ ಇನ್ನೂ ಹಾರ್ಡ್ ಆಗ್ತದೆ ಅದು. ಆಗ ಮೂಲವ್ಯಾಧಿ ಶುರುವಾಗ್ತದೆ. ಸುರಂದು ಗೋಪುಣಿ ನೆತ್ತರು ಗೋಪುಣು ಅಂತ. ಹಾಗಾಗಿ ಮೂಲವ್ಯಾಧಿಗೆ ಕಾರಣ ಬೇರೆ ಯಾವುದಲ್ಲ, ನಾವು ತಿಂದ ಆಹಾರವೇ ಕಾರಣ. ಯಾರ್ಯಾರಿಗೆ ಶರೀರ ಹೀಟ್ ಆಗುತ್ತೆ ಅವರಿಗೆ ಮೂಲವ್ಯಾಧಿ ಆಗೇ ಆಗುತ್ತೆ. ಇನ್ನು 2ನೇದು ಅದರಿಂದ ಆಗುವುದೇನು? ಸರಿಯಾಗಿ ವಿಸರ್ಜನೆ ಆಗದೇ ಇದ್ದರೆ ಆಗ ಗ್ಯಾಸ್ ತುಂಬಿಕೊಳ್ತದೆ ಹೊಟ್ಟೆಯಲ್ಲಿ. ಇನ್ನೊಂದು ವಿಷಯಕ್ಕೆ ಬಂದುಬಿಡ್ತೇನೆ ನಾನು. ಈ ಕೆಲವರೆಲ್ಲ ಈ ವ್ರತಾಚಾರಿಗಳು ಕಂಡಬಟ್ಟೆ ಅಂದರೆ ಸಾಲ ಮಾಡುವುದು, ಏನೇನು ಕಿತಾಪತಿ ಮಾಡುವುದು, ಕೊನೆಯಲ್ಲಿ ವ್ರತ ಮಾಡುವುದು, ದೇವರು ಸರಿ ಮಾಡಿ ಅದಂತ. ಅದಕ್ಕೆ ಸಂಕಷ್ಟಿಗೆಲ್ಲ ವ್ರತ ಮಾಡಿದರೆ ಎಲ್ಲ ದೋಷ ಹೋಗ್ತದೆ. ಸಂಕಷ್ಟಿ ಮಾಡುವುದು ಹೇಗೆ? ಬೆಳಗ್ಗೆ ಸ್ವಲ್ಪ ಸಜ್ಜಿಗೆ, ಹರಿತ ತಿನ್ನಿರವಲ್ಲಿ ಸಜ್ಜಿಗೆ, ಅದು ಯಾವಾಗಲೂ ಸಜ್ಜಿಗೆ ಮಾಡಿದ ಕಾರಣ ಸರಿ ಬೇಯಲಿಲ್ಲ. ಮುಖ ಎರಟು ತಿನ್ನಿರಿದ್ದ ಸ್ವಲ್ಪ ಇದನ್ನು ನುಂಗಿತು, ಒಳ್ಳೆ ಕಾಂಕ್ರೀಟ್ ಹಾಕಿದಾಗೆ ಆಯ್ತಂತ. ಮಧ್ಯಾಹ್ನಕ್ಕೆ ಒಣಸು ಉರುಪೆಲ್ಲ ಯಾವೊಂದಪ್ಪ ಒಂದು ವ್ರತ ಸಂಕಷ್ಟಿ. ಹಾಗೆ ಮಧ್ಯಾಹ್ನ ಬೆಳ್ತಿಗೆ ಅದು ಕೂಡ ಅಷ್ಟೇ ಸರಿ. ಅದನ್ನು ಮನೆಯಲ್ಲಿ ಮಾಡಲಿಕ್ಕೆ ಗೊತ್ತಿಲ್ಲದ ಕಾರಣ ಅರೆ ಬೆಂದದ್ದು ಅದನ್ನು ಮಧ್ಯಾಹ್ನ ತಿಂದಿತು. ಅದಕ್ಕೆ ಮತ್ತೆ ಭಾರಿ ಎಲ್ಲ ಒಗ್ಗರಣೆ ಹಾಗೆ ಈಗೆಲ್ಲ ಮಾಡುವ ವ್ರತ ಅಲ್ವಾ, ದೇವರಿಗೆ ಕೊಟ್ಟಾಗೆ ಕೊಡಬೇಕು. ಒಂಟಾಗಿ ಉಪ್ಪು ಹಾಕಲಿಕ್ಕೆಲ್ಲ ಸರಿ ಕರ್ಮ. ಅದನ್ನು ನುಂಗಿತು ಮಧ್ಯಾಹ್ನ. ಬೆಳಗ್ಗಿನ ಕಾಂಕ್ರೀಟ್ ಹೇಗುಂಟು ಅದರ ಮೇಲೆ 2ನೇ ಕಾಂಕ್ರೀಟ್ ಹಾಕಿ ಆಯಿತು. ಇನ್ನು ಸಂಜೆ ಆಗಬೇಕಾದರೆ ಶುರುವಾಯಿತು. ಇಲ್ಲಿ ಸಂಕಷ್ಟಿ ಚಪಾತಿ ಲಾಟುದು, 1, 2, 3 ಚಪಾತಿ. ಅದಕ್ಕೆಂಥದ್ದು? ಅದಕ್ಕೆ ಕಡ್ಲೆಗಸಿ. ಈ ಬೆಳಗ್ಗಿನ 2 ಕಾಂಕ್ರೀಟಿನ ಮೇಲೆ ಕಡ್ಲೆಗಸಿ ಮತ್ತು ಚಪಾತಿ ಬಿದ್ದ ಕೂಡಲೇ ಮತ್ತೆ ಮರುದಿವಸ ನೀವು ಒನಕೆಯೇ ಹಾಗೆ ಗುದ್ದಬೇಕಷ್ಟೆ ಹೊರಗೆ ಹೋಗಬೇಕಾದ್ರೆ. ಹಾಗೆ ಏನಾಯಿತು? ಗ್ಯಾಸ್ ಮೇಲೆ ಹತ್ತಿತು. ಕೆಳಗೆ ಗ್ಯಾಸ್ ಹೋಗುವುದಿಲ್ಲಲ್ಲ, ಮೇಲಕ್ಕೆ ಗ್ಯಾಸ್. ಮರುದಿವಸ ಅಪ್ಪನನ್ನು ನೋಡಬಾರ್ದು, ಅಮ್ಮನನ್ನು ನೋಡಬಾರ್ದು, ಅತ್ತೆಯನ್ನು ನೋಡಬಾರ್ದು. ಯಜಮಾನರ ಹತ್ತಿರ ಬಂದರೆ ದೂರ ಇವರ ಬೊಬ್ಬೆಯಲ್ಲಿ ಮನೆಯಲ್ಲಿ ಈ ಸಂಕಷ್ಟಿ ಬೋರ್ಡ್ ಚಂದಪ್ಪ ಎಂಕಳಿಗೆ ಸಂಕಷ್ಟ ಹಾಕೊಂಡು ಅಂತ ಹೇಳುವ ಸ್ಥಿತಿ ಬರುತ್ತೆ. ಅದಕ್ಕೆ ವ್ರತ ಮಾಡುವಾಗಲೂ ಕೂಡ ಆಹಾರ ಯಾವುದು ಹೇಗೆ ತಗೊಳ್ಬೇಕು ಅಂತ ಹೇಳಿದ್ದ. ಈಗ ಚಾತುರ್ಮಾಸ ವ್ರತ ಆಗ್ತಾ ಉಂಟಲ್ಲ, 4 ತಿಂಗಳು. ಈಗ ಅಲ್ಲಿ ಕೂಡ ಕಟ್ಟು ಮಾಡಿ ಕರೆಂಟ್ ಕಟ್ಟು ಮಾಡಿದಾಗ 2 ತಿಂಗಳಿಗೆ ಮುಗಿಸಿದ್ದಾರೆ. ಈ 4 ಮಾಸದಲ್ಲಿ ಒಂದೊಂದು ಮಾಸವೂ ಕೂಡ ಒಂದೊಂದು ಆಹಾರವನ್ನು ಬಿಡಬೇಕು ಅಂತಿದೆ. ಅದರಲ್ಲಿ 1 ತಿಂಗಳಿನಲ್ಲಿ ಹಾಲು, ಮೊಸರು, ತುಪ್ಪ, ಹೀಗೆ ಬೇರೆ ಬೇರೆ ತಿಂಗಳಿನಲ್ಲಿ ಬೇರೆ ಬೇರೆ ಆಹಾರವನ್ನು ತಗೊಳ್ಳಬೇಕು ಎಂಬ ಪಥ್ಯವೂ ಅಲ್ಲಿದೆ. ಹಾಗೆ ಸ್ವಾಮಿಗಳಿಗೆ ಚಾತುರ್ಮಾಸ ಆದರೆ ಗೃಹಸ್ಥರಿಗೆ
ನಮಗೆಲ್ಲ ಆಷಾಢದ ಊಟ, ಈ ಶ್ರಾವಣದ ಊಟ ಅಥವಾ ಆಟಿ ತಿಂಗಳಿನ ಊಟ, ಇದೆಲ್ಲವನ್ನು ಈ ತಿಂಗಳಿನಲ್ಲಿ ಅಂದರೆ ಸ್ವಲ್ಪ ಮಳೆ ಇದೆಲ್ಲ ಬಂದು ಶರೀರ ಹೀಟಾಗಿರುವಂತಹ ಸಮಯ. ಈಗ ಹೊರಗೆ ತಂಪು ತಂಪು ಇದ್ದರೂ ಕೂಡ ಒಳಗೆ ವಿಪರೀತವಾದ ಹೀಟ್ ಇರ್ತದೆ. ಹಾಗೆ ಈ ಒಂದು ಶ್ರಾವಣ ಮಾಸದ ಊಟಕ್ಕೆ ಬಂದು ಸೇರಿರ್ತಕ್ಕಂತಹ, ಬರೀ ಊಟಕ್ಕೆ ಮಾತ್ರ ಅಲ್ಲ, ಈ ಕಾರ್ಯಕ್ರಮದಲ್ಲಿ ಸೇರಿರ್ತಕ್ಕಂತಹ ಎಲ್ಲ ಬಂಧುಗಳಲ್ಲಿ ಒಂದು ವಿನಮ್ರ ಪ್ರಾರ್ಥನೆ ಏನು ಅಂತಂದರೆ, ಇದು ಇವತ್ತಿಗೆ ಒಂದು ದಿವಸಕ್ಕೆ ಮುಗಿಸಬಾರ್ದು. ಭಾರಿ ಅಡ್ಡೆ ತಿಂಡಿಯ ಚಟ್ನಿ ಅವು ಅಕ್ಕ ಮಾಡ್ತೀನಿ ಅಂಚೆ ಇಂಟು ಮಾಡ್ತೀನಿ ಹಾಕುವುದಿಂತ. ಹಾಗೆ ಅಕ್ಕನಿಗೆ ಕೇಳಿ ಆಯಿತಾ, ಅಕ್ಕನಿಗೆ ಕೇಳಿ ಮಾಡಿ, ಹಾಗಾದ್ರೆ ನನಗೆ ಮಾಡಲಿಕ್ಕಾಗತ್ತೆ. ಒಂದು ಘಟನೆ ಹೇಳಿಬಿಡ್ತೇನೆ. ನಾನೊಮ್ಮೆ ಬೆಳ್ಳಾರೆ ಹತ್ತಿರ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಬರುವಾಗ ನನ್ನ ಕಾರ್ನಲ್ಲಿ ಒಬ್ಬರು ಅಲ್ಲಿಂದ ಹತ್ತಿದ್ರು. ಅವ್ರು ಹೇಳಿದರು, ಒಂಜು ವಾರ ಅಂಡು ಮಾಸ್ಟರ್ ಸೊಂಟ ಬೇನೆ. ಇದು ನಿಮಗೆ ಅನಿವಾರ್ಯ ಇರುವುದರಿಂದ ನಾನೀಗ ಅದನ್ನು ಹೇಳಲಿಕ್ಕೆ ಕೊಟ್ಟದ್ದು, ಎಲ್ಲರೂ ಗಂಟೆ ಆಯಿತು ಅಂತ ಗೊತ್ತಿದೆ ನನಗೆ. ಸೊಂಟ ಬೇನೆ ಅಂತ ಹೇಳಿದ್ರು. ಬೊಕ್ಕ ಇರು ಬರ್ತೀನಿ ದಾಯಿ ಹಾಗೆ ಈರ್ನ ಭಾಷೆ ನಂಜಿ ಕೇನಿರ ಬರಡು ಚಾ ಅಂಚೆ ಯಾನು ಬರ್ತೀನಿ ಅಂತ ಹೇಳಿದ್ರು. ಆಗ ನಾನು ಕೇಳಿದೆ, ಯಾಪ ಒಂದು ಶುರುವಾಯಿನೇಪ್ಪ ಅಂತ. ಆಗ ಒಂದು ಡೇಟ್ ಹೇಳಿದರು, ಮೊನ್ನೆ 15ನೇ ತಾರೀಕಿಗೆ ಗುರುವಾರ ದಿವಸ. ಆಗ ನಾನು ಅವರಿಗೆ ಕೇಳಿದೆ, 14ನೇ ದಿವಸ ರಾತ್ರಿ ನೀವೇನಾದರೂ ಕೋಳಿ ಪದಾರ್ಥ ಊಟ ಮಾಡಿದ್ದೀರಾ ಹೇಳಿ. ಅವಂತ ಏನೇ ಗೊತ್ತಾಯ್ತೀನಿ ಅಂತ ಹೇಳಿದ್ರು. ಯಾರ್ಯಾರು ಈ ಹೀಟಿಗಿರುವ ಶರೀರದವರು, ಉಷ್ಣ ಶರೀರದವರು ಕೋಳಿ ಪದಾರ್ಥ ತಿಂತಾರೆ ಅವರಿಗೆ ಸೊಂಟ ನೋವು ಕಟ್ಟಿಟ್ಟ ಬುತ್ತಿ. ಇನ್ನು ಈ ಒಂದು ಹೊಸ ಸ್ಟೈಲ್ನ ಕೋಳಿ ಎಲ್ಲ ಸಿಗ್ತದಲ್ಲ, ಅದಂತೂ ಹೇಳೋದು ಬೇಡ, ಭಾರಿ ದೊಡ್ಡ ಸಮಸ್ಯೆ. ಅದಕ್ಕೆ ಒಂದು ವೇಳೆ ಕೋಳಿ ಪದಾರ್ಥ ತಿನ್ನಲೇಬೇಕು ಅಂತ ಹಠ ಇದ್ದವರಾದರೆ ಅದನ್ನು ನಾನು ಹಾಗೆ ಹೇಳಿದ ಊರಿನ ದನದ ತುಪ್ಪದಲ್ಲಿ ಹುರಿದು ಚಂದಕ್ಕೆ ಮಾಡಿ ತಿನ್ನಿ, ಯಾವ ಸಮಸ್ಯೆಗಳು ಬರುವುದಿಲ್ಲ. ಹೀಗೆ ನಮ್ಮ ಮನೆಯಲ್ಲಿ ವರ್ಷಪೂರ್ಣ ಈ ರೀತಿ ಆಹಾರದ ಪಥ್ಯವನ್ನು ನಿಭಾಯಿಸಬೇಕು. ಅದಕ್ಕೆ ನಮ್ಮ ಯೋಗಶಾಸ್ತ್ರದಲ್ಲಿ ಹೇಳುವ ಹಿತ ಮತ್ತು ಮಿತ ಮತ್ತು ಋತ 3 ಸಂಗತಿಗಳುಂಟು. ಹಿತ ಮಿತ ನಿಮಗೆ ಗೊತ್ತಾಯ್ತಲ್ವ? ಹಿತವಾದದನ್ನು ತಿನ್ನಬೇಕು. ಕೆಲವೊಮ್ಮೆ ಈ ಮದುವೆ ಕಾಗದೆಲ್ಲ ಹೋದವರಿಗೆ ಇರ್ತದೆ ಸಮಸ್ಯೆ. ಹೋದಲೆಲ್ಲ ಈಗ ಪಚ್ಚೆ ಹಳದಿ ಎಲ್ಲ ಸರ್ಬತ್ತು ಕೊಡುದು ಮನೆಯಲ್ಲಿ ಎಲ್ಲ ಕಲರ್ ಸ್ವಲ್ಪ ಈಗಿನವರಾದರೆ ಪಚ್ಚೆ ಕಲರು, ಮತ್ತೇನು ಸ್ವಲ್ಪ BJPಯವರಂತಾದರೆ ಹಳದಿ, ಬೇರೆ ಕ್ರೈಸ್ತರಾದರೆ ಒಂದು ಬಿಳಿ, ಹೀಗೆ ಎಲ್ಲ ಅದೆಲ್ಲ ಅದಕ್ಕೂ ಸರ್ಬತ್ತಿಗೆಲ್ಲ ಕಲರ್ ಬಂದಿದೆ. ಈ ಥರ ಕೊಡಲಿಕ್ಕೆ ಶುರು ಮಾಡಿದ್ದಾರೆ. ಅದೆಲ್ಲ ಕುಡಿಯುವಾಗಲೇ ಗೊತ್ತಾಗ್ತದೆ ಬೋಡಿ ಚಕ್ಕ ಪರಂತ್ಯ ಹಾಗೆ ಕುಡಿದು ಮನೆಗೆ ಹೋದ ಕೂಡ ಮತ್ತೆ ತಾಕ್ಷಕಳವ, ಬೇರೆ ಅಂತ ಮಾಡಲಿಕ್ಕೆ ಆಗೋದಿಲ್ಲ. ಬೇಡ ಹಿತ ಇಲ್ಲದೆ ಕುಡಿಯೋದು ಹಾಗೆ ಆಗೋದು. ಹಾಗಾಗಿ ಹಿತವಾದ್ದನ್ನೇ ಕುಡಿಬೇಕು, ತಿನ್ನಬೇಕು, ಅದನ್ನು ಮಿತವಾಗಿ ತಿನ್ನಬೇಕು. ಅದು 2. 3ನೇದು ಋತ, ಅದು ಬರುವಾಗ ಆಗ್ತದೆ ಈ ಮಾಸದ ನೆನಪು. ಅದು ಶ್ರಾವಣ ಮಾಸ ಬರುವುದಂದರೆ ಅದು ಋತದಲ್ಲಿ ಸಂಬಂಧಪಟ್ಟದ್ದು. ಋತ ಅಂದರೆ ಏನು? ಋತುವಿನಿಂದ ಋತ. 2 ಮಾಸಗಳಲ್ಲಿ ಬೇರೆ ಬೇರೆ ಆಹಾರವನ್ನು ತೆಗೊಳ್ಬೇಕು ಅಂತುಂಟು. 12 ತಿಂಗಳಿಗೆ ಅದನ್ನು 2 ಆದಾಗ 6 ತಿಂಗಳುಗಳು ನಮಗೆ ಸಿಗುತ್ತೆ. ವಸಂತ ಋತು, ಇತರ ಋತುಗಳಿದೆಯಲ್ಲ, ಆ ಋತುವಿನಲ್ಲಿ ಈ ಋತುವಿನಲ್ಲಿ ಅಂದರೆ ನಮ್ಮ ಶ್ರಾವಣ ಮಾಸದಲ್ಲಿ ಯಾವ ಆಹಾರ ತೆಗೊಳ್ಬೇಕು ಅಂತ ಒಂದು ವೇಳೆ ನಿಮ್ಮಲ್ಲಿ ಪಟ್ಟಿ ಇಲ್ಲದಿದ್ದರೆ ದಿವಾಕರಲ್ಲಿ ನನ್ನ ಫೋನ್ ನಂಬರ್ ಉಂಟು, ಅವರಿಗೆ ನನ್ನ ಫೋನ್ ನಂಬರ್ ತಗೊಳ್ಳಿ. ನಿಮಗೆ ಅದದ್ದು ಪ್ರತಿ ತಿಂಗಳಿನ ಯಾವ ಆಹಾರ ತಗೊಳ್ಬೇಕು ಅಂತೆಲ್ಲ ಪಟ್ಟಿಯನ್ನು ನಾನು ಕಳಿಸಿಕೊಡುವ. ಅದರ ಮುಖಾಂತರವಾಗಿ ಅದನ್ನು ಮಾಡಿ ಬರುವ ವರ್ಷ ನಾವು ಹೀಗೇನಾದರೂ ಚಕ್ರವರ್ತಿಯವರು ಈ ಕಾರ್ಯಕ್ರಮ ಮಾಡುವಾಗ ಕಳೆದ ವರ್ಷದ ಕಾರ್ಯಕ್ರಮದಲ್ಲಿ ಹೀಗೆ ಮಾಡಿ ಹೀಗೆ ತಿಂದು ನಾನೀಗ ಆರೋಗ್ಯವಂತರಾಗಿದ್ದಾರೆ ಅಂತ ಹೇಳಿದರೆ ಆಗ ಚಕ್ರವರ್ತಿಯವರಿಗೆ ಒಂದು ಧನ್ಯವಾದಗಳನ್ನು ಕೊಡಬೇಕು. ಯಾಕೆಂದರೆ ನಿಮ್ಮ ಕಾರ್ಯಕ್ರಮದಿಂದಾಗಿ ನಮ್ಮ ಆರೋಗ್ಯ ಚೆನ್ನಾಗಿ ಆಗಿದೆ ಎಂಬುದು. ಹಾಗಾಗಿ ಆರೋಗ್ಯದ ಸಂರಕ್ಷಣೆಯನ್ನು ಮಾಡೋಣ. ಆರೋಗ್ಯದ ಗುಟ್ಟಿರುವುದೇ ಈ ಶ್ರಾವಣದ ಊಟದಲ್ಲಿ. ಹಾಗಾಗಿ ಅದನ್ನು ನಾವು ಮಾಡೋಣ. ಮತ್ತೆ ನೆನಪಿರಲಿ, ಅಧ್ಯಕ್ಷರು ಹೇಳಿದ್ದು ಉಪ್ಪು ಶುಂಠಿ ಶುಂಠಿ ಯಾವುದಂತ ಗೊತ್ತಿರಬೇಕು. ಅದನ್ನೆಲ್ಲ ನೋಡಿಕೊಂಡು ಚೆಂದಕ್ಕೆ ಊಟ ಮಾಡೋಣ. ಈಗ ಭರ್ಜರಿ ಆಗಿದಂಥ ಸರಿ 3 ಪಾಯಸ ಉಂಟಂತ ಆಯ್ತಾ? 3 ಪಾಯಸ
ಆಗ 3 ಪಾಯಸ ಗಟ್ಟಿ ತಿಂದು ಸೀದಾ ಹೋಗಿ ಮಲಗಿ ನಿದ್ರೆ ಮಾಡಬಾರ್ದು. ಮತ್ತೆ ಅದಕ್ಕೆ ಎಷ್ಟು ಬೇಕೋ ಹಾಗೆ ಮಿತವಾಗಿ ಊಟ ಮಾಡಿ. ಈಗ ಇರುವ ಹಲ್ಲುಗಳು ಆಗಲೂ ಕಾಣಬೇಕು. ಮತ್ತೆ ಈಗೆಲ್ಲ ನಗುವ ಹಲ್ಲು ಕಾಣ್ತದಲ್ಲ, ಅದು ಊಟ ಆದ ಮೇಲೆಯೂ ಕಾಣಬೇಕು. ಮತ್ತೆ ಅಲ್ಲಿ ಬಾಯಿ ತೆರೆದು ಗೊರಕ್ಕೆ ಹೊಡೆಯುವ ಸ್ವರ ಕೇಳಬಾರ್ದು. ಅಷ್ಟು ನಾವು ಮಾಡಿಕೊಂಡು ಈ ಕಾರ್ಯಕ್ರಮದಿಂದ ಮುನ್ನಡೆಯೋಣ. ಅದಕ್ಕೆ ಬೇಕಾದ ಶಕ್ತಿಯನ್ನು ಇಲ್ಲಿರ್ತಕ್ಕಂಥ ತುಂಬ ದೇವರಿದ್ದಾರೆ, ಆ ಕಡೆ ಈ ಕಡೆ ಎಲ್ಲ. ಇಲ್ಲಿ ಬಂದರೆ ಒಂದು ದೇವಸ್ಥಾನಕ್ಕೆ ಸುತ್ತು ಬರುವುದೇ ಆಗತ್ತೆ. ಇಲ್ಲಿರ್ತಕ್ಕಂಥ ಎಲ್ಲ ಸ್ಥಳ ಸಾನ್ನಿಧ್ಯದ ದೇವರೆಲ್ಲರೂ ಕೂಡ ಅನುಗ್ರಹಿಸಲಿ. ಇಷ್ಟು ಹೊತ್ತು ಆ ಕಡೆ ಈ ಕಡೆ ನೋಡದೆ, ಪರಸ್ಪರ ಮಾತನಾಡದೆ, ಮೊಬೈಲ್ ನೋಡದೆ, ಗಂಟೆ ನೋಡದೆ ನನ್ನ ವಿಚಾರವನ್ನು ಕೇಳಿರುವಂತಹ ನಿಮಗೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ವಂದನೆಯನ್ನು ಸಲ್ಲಿಸ್ತಾ ವಿರಮಿಸ್ತೇನೆ. ಜೈ ಮಹಾರಾಜ್. ಆರೋಗ್ಯಪೂರ್ಣ ಜೀವನ ಮತ್ತು ಸಂಪ್ರದಾಯಬದ್ಧ ಭೋಜನದೊಂದಿಗೆ ನಮ್ಮ ಸಹಜೀವನ ಇರಲಿ. ಮಾತ್ರವಲ್ಲ, ಅದರ ಬಗ್ಗೆ ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ಜನಗಳನ್ನು ನಾವು ಗುರುತಿಸಿದೆವು. ಆದರೆ ಕೊನೆ ಕ್ಷಣದಲ್ಲಿ ಪುಂಡರೀಕಾಕ್ಷ ಯೋಗಾಚಾರ್ಯರು ನಮಗೆ ಸಿಕ್ಕಿದ್ದರು. ಇದು ಕಾರ್ಯಕ್ರಮಕ್ಕೆ ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮ ಆಗಿದೆ. ನಿಮ್ಮ ಮಾತುಗಳಿಂದ ನಾವೆಲ್ಲ ಧನ್ಯರಾಗಿದ್ದೇವೆ. ಎಲ್ಲರೂ ಅವರ ಮಾತುಗಳನ್ನು ಪಾಲಿಸೋಣ, ಆರೋಗ್ಯವಾದಂಥ ಜೀವನವನ್ನು ನಡೆಸೋಣ ಎಂದು ಹೇಳುತ್ತಾ ಮತ್ತೊಮ್ಮೆ ಅವರಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ, ನಾಡಿನ ಅತ್ಯಂತ ನಾಟಕ ರಂಗದಲ್ಲಿ ಅದ್ವಿತೀಯ ಸಾಧಕರಾಗಿ ನಮ್ಮ ಕ್ಷೇತ್ರದ ಗೌರವ ಸದಸ್ಯರಾಗಿರುವಂಥ ಕೃಷ್ಣ ಜಿ ಮಂಜೇಶ್ವರ ಅವರಿಂದ ಸದಾಶಯದ ಮಾತು. ಅಂತೆಲ್ಲ ಕನ್ನಡ ಪಾತಿರಿಯರು ಏನಂಜಿ ರಂಗಭೂಮಿದ ಕಲಾವಿದೆ ಅದು ತುರುಟು ಪಾತಿರೊಂದುಲ್ಲೆ ನಾನು ಎನ್ನೆ ಎಂಕ ಭಾಷಣ ಮಲ್ಪೆರೆ ಇಜ್ಜಿ ಅರಿನ ಗುರುಕ್ಲೆಲ್ಲ ಎತ್ತೇರು ಬಚ್ಚವ ಎಂಕು ಎಣ್ಣ ಚೀಟು ಪಾಸ್ ಆನದು ಎಣ್ಣೆ ಅವಳು ತೊನ್ನಗ ಲಾಸ್ಟ್ ಚೀಟಿ ಎಂಕು ದೀರ್ತೀರು ಏದಿಕೆಡು ಮಿತ್ತ ಜಾಡುಪ್ಪುನ ಮಾಂತೆರೆಗಳ ಒಂದನೆ ಮಲ್ತೊಂದು ತೀರ್ಥ ಜಾಡುಪ್ಪುನ ಅಪ್ಪೆಲ್ಲೆ ಅಣ್ಣನಕ್ಲೆ ಜೋಕ್ಲೆ ನಿಕ್ಲೆ ಮಾಂತೆಳ ಒಂದನೆ ಮಲ್ತೊಂದು ನೀ ಒಂಜಿ ನಮ್ಮ ಹೊಸಂಗಡದ ಜನಕ್ಕಳಿಗೆ ಬೇಜಾರಲ ಒಂಜಿ ಆಶೆಲೆ ಎತ್ತಂಡು ಹೊಸಂಗಡಿದಾಯಿ ಆಟ್ಲು ನಿದಿನ ಆಪುಜಿಂದು ಆ ಆಶೆ ನೀನು ಕೈಗೂಡಿಸದರೆ ಐಕ್ ಚಕ್ರವರ್ತಿ ಸಂಸ್ಥೆಗೆ ಮಲ್ಲ ಒಂಜಿ ಅಭಿನಂದನೆ ಸಲ್ಲಿಸೋದು. ಸುಮಾರು 45 ವರ್ಷಕ್ಕೆ ತುಂಬು ಈ ನಮ್ಮ ತುಳುನಾಡು ಕೃಷಿ ಬೆನ್ನಿ ಪ್ರಧಾನವಾಗಿ ಒಂಜಿ ಊರಾದಿತ್ತನು ಆ ಪೊರ್ತುಡು ಈ ಮಳಮಲ್ಲ ಸಾಗುವಳಿ ಮಾಡ್ಕೊಳಕಲ್ನ ಇಲ್ಲಡು ಸಾಗುವಳಿದ ಬೇಲೆಗೆ ನಮ್ಮ ಪೋಯಿಂತ ಅಪಾಗ ವರ್ಷ ಇಡೀ ನಮ್ಮ ಆ ಬೇಲೆಗೆ ಪೋನ್ಲ ಆಟಿಡು ಒಂಜಿ ದಿನ ಆಟಿಡು ಒಂಜಿ ತಿಂಗಳು ಖಾಲಿ ಕುಲೋಡಾಪುನು ಅಪಾಗ ನಮ್ಮ ಇಲ್ಲಾಲು ಬಡತನ ಪಂಪುನವು ನೆಲ್ತೊಂದು ಉಪ್ಪುನು ಈ ಮಲಮಲ್ಲ ದನ್ನಕ್ಲ ಇಲ್ಲದೆ ಹೋದು ನಮ್ಮ ಅಂತ ಅಣ್ಣ ಯಾನು ಒಂಜಿ ಕಟ್ಟ ಪಂತಿ ಬಿರದು ಬಾಡದೆ ಒಂಜಿ ಕಟ್ಟ ತಪ್ಪು ಬಿರದು ಬಾಡದೆ ಗಿದಕ್ಕೆ ಎಂಗೆ ಒಂಜಿ ಸೇರ ಅರಿ ಕೊರ್ಲಿ ಎಂದು ಅಪ್ಪ ಅರಿನ ಕೊಂತ ನಮ್ಮ ಅರ್ಧ ಸೇರಿನ ತೆಲಿಯಾಗಂಜಿ ಮಲ್ತದು ಐಕು ನೀರಿಡ ಪಾಡಿನ ಕುಕ್ಕುನು ಉಪ್ಪಡಚ್ಚಿಲು ಅಂಚನ ಅಟ್ಟುಡ ಕಟ್ಟದ ದಿನ ಸಾಂತನಿ ಜನ ಮಣ್ಣು ಮರಿತಿನ ಪೆಲತ್ತನೆ ತಿಂದು ಜೀವನ ಮಲ್ತು ಇಂತ ಇತ್ತದಾದ ಮಣ್ಣ ನಮ್ಮ ಕಾಲ ಬದಲಾಂಡು ನಮ್ಮ ತಿನ್ಪುನ ತಿನಸಲ ಬದಲಾಂಡು ನಮ್ಮ ಆರೋಗ್ಯ ಲಾಗಂಡು ನಮ್ಮ ಈ ಜಂಕ್ ಫುಡ್ಗೆ ಬಲಿಯಾದು ನಮ್ಮ ಆರೋಗ್ಯನ ಹಾಳು ಮಲ್ತೊಂದಿಲ್ಲ. ಇನ್ನು ತಿರ್ತು ಸೇರಿನ ಅಪ್ಪೆಲ್ಲ ನಂಜಿ ವಿನಂತಿದಾದ ಬಂಡ ಇನ್ನು 34 ಬಗೆತ ಕಜಿಪ್ಪು ಮಲ್ತದೇರು ಐತ ಮಹತ್ವ ಇಂಚಿನಂದು ನಮ್ಮ ಜೋಕ್ಲೆಗೆ ತೆರಿಪಾಲೆ ಈ ಆಟಿ ಒಂಜಿ ತಿಂಗಳು ಇಂಚಿನ ಒಂಜಿ ಬಗೆ ಬಗೆತ ತಿಂಡಿನ ಮಲ್ತದು ನಮ್ಮ ಈ ತುಳುನಾಡು ಸಂಸ್ಕೃತಿನ ಓರಿಪ್ಲೆ ಬಂಡದು ನಾನು ವಿನಂತಿ ಮಲ್ತೊಂದಿಲ್ಲ. ಅಂಚನೆ ಚಕ್ರವರ್ತಿಗಳನ್ನ ನನ್ನ ನಿಮ್ಮೆಲ್ಲ ಯೋಜನೆ ಉಂಡು ಇತ್ತೇನೆ ಪಾತರ ಕಥೆ ಆ ಒಂದುಂಡು ಬರ್ಪಿ ಸರ್ತಿ ನಮ್ಮ ಆಟಿದ ತಿಂಗಳನ್ನು ಮಜಲ್ ಪಂಪುನ ಕಂಡೋಡು ಕೆಸರಡೊಂಜಿ ದಿನ ತೊಟ್ಟುಗು ಆಟಿಡೊಂಜಿ ದಿನ ಪಂಪುನ ಮಲ್ಪು ಕಣ್ಣನ ಪಾತಿರಗು ಅದಕ್ಕೆ ಹೆಂಗ ಶಾರದಾಸ್ತ ರಡ್ಡು ಸಂಸ್ಥದ ಮಲ್ಲ ರೀತಿಯ ಪ್ರೋತ್ಸಾಹ ಕೊರಪೆ ಪಂಡು ಪಣೊಂದು ಎನ್ನ ಪಾತ್ರನು ಅಂತ ಚಕ್ರವರ್ತಿಯ ಮುಂದಿನ ಯೋಜನೆಗಳಿಗೆ ತನ್ನ ಸಂಪೂರ್ಣ ಸಹಕಾರ ಇದೆ ಎಂಬುದಾಗಿ ನುಡಿದು ನಮ್ಮೆಲ್ಲರನ್ನು ಹುರಿದುಂಬಿಸಿ ಮಾತಾಡಿದಂಥ ಶ್ರೀಯುತ ಕೃಷ್ಣಾಜಿ ಮಂಜೇಶ್ವರ ಅವರಿಗೆ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಮುಂದಕ್ಕೆ ಚಕ್ರವರ್ತಿ ಸಂಸ್ಥೆಯ ವತಿಯಿಂದ ನೀಡುವಂಥ SSLC ಎಕ್ಸಾಮ್ನಲ್ಲಿ ಕೀರ್ತಿಯನ್ನು ತಂದವರು ಅವರಿಗೆ ಈ ಸಂದರ್ಭದಲ್ಲಿ ಚಕ್ರವರ್ತಿ ಸಂಸ್ಥೆಯ ವತಿಯಿಂದ ಸ್ಕಾಲರ್ಶಿಪ್ ಮತ್ತು ಸ್ಮರಣಿಕೆ ವಿತರಣೆ. ಸಿಂಚನ ಎನ್ ಚಿನ್ಮಯಲಕ್ಷ್ಮಿ ಕುಮಾರಿ ಚಿನ್ಮಯಲಕ್ಷ್ಮಿ ಅವರು ವೇದಿಕೆ ಬಂದು ಸ್ಕಾಲರ್ಶಿಪ್ ಅನ್ನು ಸ್ವೀಕರಿಸಬೇಕಾಗಿ ವಿನಂತಿ. ದಿಶಾ ಯು ಕುಲಾಲ್ ದಿಶಾ ಯು ಕುಲಾಲ್ ದಿಶಾ ಯು ಕುಲಾಲ್ ಅವರು ವೇದಿಕೆ ಬರಬೇಕು. ಕಾರುಣ್ಯ ನಾಯಕ್ ಅವರು ವೇದಿಕೆ ಬಂದು
ಖುಷಿ ಆರ್ ಉದ್ಯಾವರ, ಖುಷಿ ಆರ್ ಉದ್ಯಾವರ. ಭೂವಿ ಎಸ್ ಅವರು ವೇದಿಕೆ ಬಂದು ಸಂಸ್ಥೆ ನೀಡುವಂತಹ ಕೊಡುಗೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಭೂವಿ ಎಸ್. ಚಿಶ್ಮಿತಾ ಎ ಕುಲಾಲ್, ಚಿಶ್ಮಿತಾ ಎ ಕುಲಾಲ್. ಭುವನ್ ಅವರ ವೇದಿಕೆ ಬರಬೇಕು. ಪಾಯಲ್ ಎಂ ಉದ್ಯಾವರ, ಪಾಯಲ್ ಎಂ ಉದ್ಯಾವರ. ಪಾಯಲ್ ಎಂ ಉದ್ಯಾವರ. ಮನ್ವಿತಾ ಮನೋಜ್, ಪಾಯಲ್ ಇಲ್ಲದಿದ್ರೆ ಮನ್ವಿತಾ ಬನ್ನಿ. ಮನ್ವಿತಾ ಮನೋಜ್ ಹೊಸಂಗಡಿ. ಕಳೆದ SSLCಯಲ್ಲಿ 85% ಮಾರ್ಕಿಗಿಂತ ಅಧಿಕ ಪಡೆದವರು ಎಲ್ಲರೂ ಚಪ್ಪಾಳೆ ತಟ್ಟಿ ಆ ಮಕ್ಕಳಿಗೆ ಅಭಿನಂದಿಸಿ. ಮನ್ವಿತಾ ಮನೋಜ್. ರಚನಾ ಟಿ, ರಚನಾ ಟಿ. ವೃಷ್ಟಿ MV, ವೃಷ್ಟಿ MV. ವೃಷ್ಟಿ MV. ಜಶ್ವಿನ್ MN, ಜಶ್ವಿನ್ MN. ಪೂಜಾ PV, ಪೂಜಾ PV. ಅಮಾನ್ RK, ಅಮಾನ್ RK. ಸಾಯಿ ಚಿನ್ಮಯ್, ಸಾಯಿ ಚಿನ್ಮಯ. ಸಾಯಿ ಚಿನ್ಮಯ ಅವರ ಪರವಾಗಿ ಅವರ ಮಾತೃಶ್ರೀಯವರು ಸ್ವೀಕರಿಸ್ತಾ ಇದ್ದಾರೆ. ಜಿತೇಶ್ ಕುಲಾಲ್, ಜಿತೇಶ್ ಕುಲಾಲ್. ಜಿತೇಶ್ ಕುಲಾಲ್ ಪರವಾಗಿ ಅವರ ಮಾತೃಶ್ರೀಯವರು ಸ್ವೀಕರಿಸ್ತಾ ಇದ್ದಾರೆ. ಇಶಾನ್ ಫಹಾದ್, ಇಶಾನ್ ಫಹಾದ್. ಇಶಾನ್ ಫಹಾದ್. ಆಸಿಯಾ ನುಜಾ, ಆಸಿಯಾ ನುಜಾ. ನಫೀಸತ್ ಫಿದಾ, ನಫೀಸತ್ ಫಿದಾ. ಭೂಮಿಕಾ, ಭೂಮಿಕಾ. ಭೂಮಿಕಾ. ಅಶ್ವಿನ್ ಕೆ, ಅಶ್ವಿನ್ ಕೆ. ಸಾನ್ವಿ ವಿ, ಸಾನ್ವಿ ಯು. ಸಾನ್ವಿ ಯು. ಅನೋಖಿ ರೋಹಿದಾಸ್, ಅನೋಖಿ ರೋಹಿದಾಸ್ ಅವರ ಪರವಾಗಿ ಯಾರಾದರೂ ಸ್ವೀಕರಿಸಬೇಕಾದ ವಿನಂತಿ. ಪ್ರಸ್ತುತ ಅನೋಖಿ ರೋಹಿದಾಸ್ ಮಸ್ಕತ್ನಲ್ಲಿ ಇರುವ ಕಾರಣ ಅವರ ತಾಯಿ ಬಂದು ಸ್ವೀಕರಿಸ್ತಾ ಇದ್ದಾರೆ, ಅವರ ಅಜ್ಜಿ ಬಂದು ಸ್ವೀಕರಿಸ್ತಾ ಇದ್ದಾರೆ.
ಅನೋಖಿ ರೋಹಿದಾಸ್ ಅವರಿಗೆ, ಹೆಸರು ಕರೆದವರಲ್ಲಿ ಯಾರಾದರೂ ಬಾರದೇ ಇದ್ದವರು ಮತ್ತೆ ಒಂದು ಸಂಸ್ಥೆಯಿಂದ ಈ ಸ್ಕಾಲರ್ಶಿಪ್ ಅನ್ನು ಸ್ವೀಕರಿಸಬಹುದು. ಬಂದಿರುವಂಥ ಮತ್ತು 85% ಅಧಿಕ ಮಾರ್ಕನ್ನು ಪಡೆದಿರುವಂಥ ಎಲ್ಲ ವಿದ್ಯಾರ್ಥಿನಿಯರಿಗೆ ಸಂಸ್ಥೆಯ ವತಿಯಿಂದ ಮತ್ತು ನಮ್ಮೆಲ್ಲರ ಪರವಾಗಿ ಅಭಿನಂದನೆಗಳು, ಧನ್ಯವಾದಗಳು. ಇದೀಗ ಕಾರ್ಯಕ್ರಮದ ಕೊನೆಯ ಅಂಗ ವಂದನಾರ್ಪಣಾ ಕಾರ್ಯಕ್ರಮ. ವಂದನಾರ್ಪಣಾ ಕಾರ್ಯಕ್ರಮ ನಿರ್ವಹಿಸುತ್ತಾರೆ ನಾಡು ಕಂಡ ಶ್ರೇಷ್ಠ ಸಂಘಟಕ, ವಾಗ್ಮಿ ಮತ್ತು ಸೇವಾ ರತ್ನ ಪುರಸ್ಕೃತ ಶ್ರೀತ ಅರಶ್ವತಿ ಮಾಡ. ಸ್ಥಳ ಸಾನ್ನಿಧ್ಯದ ಎಲ್ಲ ದೇವದೇವರುಗಳಿಗೂ ವಂದಿಸ್ತಾ, ಇದೀಗ ಹಸುವಿನ ಹೊತ್ತು ನಾನು ತುಂಬೇನು ಅವರ ಪರಿಶೀಲನೆಯಲ್ಲಿ ಹೋಗುವುದಿಲ್ಲ, ನೇರವಾಗಿ ಎಲ್ಲರಿಗೂ ಕೂಡ ಒಂದೇ ಒಂದು ಧನ್ಯವಾದ ಸಮರ್ಪಿಸ್ತಿದ್ದೇವೆ. ಇನ್ನು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ಚಕ್ರವರ್ತಿಯ ಅಧ್ಯಕ್ಷರಾದ ಇನ್ನು ಕಾರ್ಯಕ್ರಮದ ಅಧ್ಯಕ್ಷರಾದ ಸುರೇಶ್ ಗಾಂಡಿ ಇವರಿಗೆ ಧನ್ಯವಾದಗಳು. ಅದೇ ರೀತಿ ನಮಗೆ ಬಹಳಷ್ಟು ಉತ್ತಮವಾದಂಥ ಆರೋಗ್ಯಪೂರ್ಣವಾದ ಸಲಹೆಗಳನ್ನು ನೀಡಿದ್ದಾರೆ. ನಮ್ಮ ಜೀವನ ಹಿತಮಿತವಾದ ಜೀವನ ನಮ್ಮಲ್ಲಿ ಇರಬೇಕು. ಆಹಾರ ಆಗಿರಲಿ, ನಿದ್ದೆ ಆಗಿರಲಿ, ವ್ಯಾಯಾಮ ಆಗಿರಲಿ, ತುಂಬ ಒಂದು ಹಾಸ್ಯಭರಿತವಾಗಿ ಮಾರ್ಮಿಕವಾಗಿ ಎಲ್ಲರಿಗೂ ಒಂದು ತಿಳಿಪಡಿಸಿದಂಥ ಯೋಗಾಚಾರ್ಯ ಪುಂಡರೀಕಾಕ್ಷ ಅವರಿಗೆ ಕೂಡ ಧನ್ಯವಾದ ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ನಮ್ಮ ನವೀನ್ ರಾಜ್ KG ಅವರಿಗೂ, ಪದ್ಮನಾಭ ಬಾಡೂರು, ಅದೇ ರೀತಿ ನಮ್ಮ ಪದ್ಮನಾಭ ಕಡಪ್ಪರ, ಅದೇ ರೀತಿ ನಮ್ಮ ಯಾದವ ಬಡಜೆ, ಕೃಷ್ಣಾಜಿ ಮಂಜೇಶ್ವರ, ಶ್ರೀಮತಿ ಪ್ರಿಯಾ ನಾಗರಾಜ್, ಅದೇ ರೀತಿಯಲ್ಲಿ ಅನಿಲ್ ಅಂಗಡಿ ಪದವು, ಇವರೆಲ್ಲರೂ ಕೂಡ ಒಂದೇ ಮತ್ತು ಧನ್ಯವಾದ ನಾನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮ ನಮ್ಮೊಂದಿಗೆ ಸಹಕರಿಸಿದಂಥವರು, ಈ ಒಂದು ದೃಶ್ಯ ಮಾಧ್ಯಮವನ್ನ, ಈ ಒಂದು ಕಾರ್ಯಕ್ರಮನ ಎಲ್ಲರಿಗೆ ಪ್ರಚಾರಪಡಿಸಿದಂಥ ನಮ್ಮ ಮೀಡಿಯಾ ಸಂಸ್ಥೆಗೆ, ಅದೇ ರೀತಿಯಲ್ಲಿ ಧ್ವನಿವರ್ಧಕ ನೀಡಿದಂಥ SK ಸಂಸ್ಥೆನವರಿಗೆ, ಎಲ್ಲ ಸಹಕಾರ ನೀಡಿದಂಥ ಅಯ್ಯಪ್ಪ ಕ್ಷೇತ್ರದ ಎಲ್ಲ ಪದಾಧಿಕಾರಿಗಳಿಗೂ, ಅದೇ ರೀತಿ ರಕ್ತೇಶ್ವರ ದೇವಸ್ಥಾನದ ಎಲ್ಲ ಪದಾಧಿಕಾರಿಗಳಿಗೂ, ಪ್ರೇರಣಾ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೂ, ಕಾಳಿಕಾ ಪರಮೇಶ್ವರ ದೇವಸ್ಥಾನ, ಅದೇ ರೀತಿಯಲ್ಲಿ ವೀರಭದ್ರ ದೇವಸ್ಥಾನ ಪರಿಸರದ ಎಲ್ಲ ಸಂಘ ಸಂಸ್ಥೆಗಳಿಗೂ, ವಿಶೇಷವಾಗಿ ವಿಶ್ವ ಪರಿಷತ್ ಮಾತೃ ಮಂಡಳಿಯವರಿಗೂ, ವಸುಂಧರ ಡ್ಯಾನ್ಸ್ ಗ್ರೂಪ್, ನರೇಂದ್ರ ಹೆಗಡೆ, ಹರಿಪ್ರಸಾದ್, ಯಾಕೂಬ್, ತಾರಕ ಸ್ವಾಮಿ ಇವರೆಲ್ಲರಿಗೂ ನಾನು ಒಂದೇ ಮಾತಿನಲ್ಲಿ ಧನ್ಯವಾದ ಸಮರ್ಪಿಸ್ತಾ, ತಮ್ಮಲ್ಲೊಂದು ಕಳಕಳಿ ವಿನಂತಿ. 35 ಬಗೆಯ ಆಹಾರ ಪದಾರ್ಥ ತಿಂಡಿಗಳಿದೆ. ಸ್ವಲ್ಪ ಬೇಕಾದಷ್ಟನ್ನೇ ನೀವು ಬಡಿಸಿಕೊಂಡು ಅದು ಯಾವುದು ಕೂಡ ಒಂದು ಹಾಳಾಗದಾಗಿ ಎಲ್ಲರಿಗೂ ಅದು ಸಿಗುವ ಹಾಗೆ, ಯಾಕಂದ್ರೆ ಇಷ್ಟು ಮಾಡುವಾಗ ಎಲ್ಲರಿಗೂ ಬೇಕಾದ ಅಷ್ಟಷ್ಟು ಮಾಡ್ಲಿಕ್ಕೆ ಆಗೋದಿಲ್ಲ. ಎಲ್ಲ ಮನೆಯವರು ಬಹಳಷ್ಟು ಪ್ರೀತಿಯಿಂದ, ಶ್ರದ್ಧೆಯಿಂದ ಈ ಒಂದು ಅವರೊಂದು ಕನಸಿತ್ತು, ಎಲ್ಲ ಕಡೆ ಆಗ್ತದೆ, ನಮ್ಮ ಹೊಸಗಡೆ ಆಗ್ಲಿಲ್ಲ ಅಂತ ಹೇಳಿ ಒಂದು ಆ ಕನಸನ್ನು ನನಸು ಮಾಡಿದ್ದಾರೆ. ಬೇಕಾದಷ್ಟನ್ನೇ ನೀವೆಲ್ಲವನ್ನ ಸ್ವೀಕರಿಸಿಕೊಂಡು ಬಹಳ ಒಂದು ಆಟಿಕೂಟದಲ್ಲಿ ನಾವೆಲ್ಲರೂ ಭಾಗವಹಿಸಿ ಎಲ್ಲರೂ ಆರೋಗ್ಯವಂತರಾಗೋಣ. ಮುಂದಿನ ವರ್ಷದಲ್ಲಿ ಆ ಒಂದು ಕೆಸರು ಗದ್ದೆಯಲ್ಲಿ ನಮ್ಮೆಲ್ಲ ಒಂದು ಕ್ರೀಡೋತ್ಸವಗಳು, ಅದೇ ರೀತಿಯಲ್ಲಿ ಆಟಿಕೂಟ ನಡೆಯುವಂತ ಆ ಯೋಗ ಭಾಗ್ಯವನ್ನ ಅನುಗ್ರಹಿಸಲಿ. ಆ ಚಕ್ರವರ್ತಿ ಸಂಸ್ಥೆ ಇನ್ನಷ್ಟು ಈ ಒಂದು ಪ್ರದೇಶದಲ್ಲಿ ದೊಡ್ಡ ಇಂಥ ಧಾರ್ಮಿಕ, ಸಾಮಾಜಿಕ, ಸಾಂಸ್ಕೃತಿಕ ಕ್ರೀಡೆ ಎಲ್ಲ ತೋರಿಸಿದಂಥ ಒಂದು ಸಂಸ್ಥೆ. ಆ ಸಂಸ್ಥೆ ಇನ್ನಷ್ಟು ಬೆಳೆಯಲಿ, ಈ ಊರಿಗೆ ಒಂದು ಬೆಳಕಾಗಿಲ್ಲ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತಾ, ಇಲ್ಲಿ ಇದುವರೆಗೆ ಪುಂಡರೀಕಾಕ್ಷ ಹೇಳಿದ ಹಾಗೆ ಎಲ್ಲರೂ ಕೂಡ ಆಚೆ ಈಚೆ ಮಾತಾಡದೆ ಈ ಒಂದು ಕಾರ್ಯಕ್ರಮ ಎಲ್ಲರೂ ಭಾಗವಹಿಸಿದ್ದಾರೆ. ತಾಯಂದಿರಾಗಿರ್ಬೋದು, ಅಣ್ಣಂದಿರಾಗಿರ್ಬೋದು, ಮಕ್ಕಳು ಎಲ್ಲರೂ ಕೂಡ ಒಂದೇ ಮಾತ್ರ ನಾನು ಧನ್ಯವಾದ ಸಮರ್ಪಿಸ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿದ್ದೇವೆ. ಎಲ್ಲರೂ ಕೂಡ ಸಾವಧಾನವಾಗಿ ಹೋಗಿ ಅಲ್ಲಿ ಒಳ್ಳೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಎಲ್ಲ ಒಂದು ಸಂತೋಷದಿಂದ ಎಲ್ಲರೂ ಈ ಮಧ್ಯಾಹ್ನದ ಭೋಜನವನ್ನು ಸ್ವೀಕರಿಸುವಂತ ಪ್ರಾರ್ಥಿಸಿದ್ದೇವೆ. Thank you.
ಎಲ್ಲರೂ ಬರಬೇಕು. ಧನ್ಯವಾದಗಳು. ಇದೀಗ ಒಂದೆರಡು ನಿಮಿಷದ